नारायणाय विद्महे वासुदेवाय धीमहि तन्नो विष्णु प्रचोदयात् तन्नो लक्ष्मी प्रचोदयात् ग्रामदेवताभ्यो नमः कुलदेवताभ्यो नमः इष्टदेवताभ्यो नमः सर्वेभ्यो देवेभ्यो कुंचलनेगे मोजिसुत्तुवले आवाहयामि स्थापयामि पूजयामि सर्वोपचार पूजान समर्पयामि मंगल नीराजन काले सुमुहूर्तमस्तु कई मुगियोंदे उन्नी पूजा अपने देवरिगे ಮಂಗಲ ನೀರಾಜನೋ ಸಮರ್ಪಯಾಮಿ ಆರತಿ ಕೈ ಮುಗಿದೆ ಅಥ ಪೂಜೆ ವಾ ಉದ್ದೇಶಕ್ಕೋಸ್ಕರ ನಮ್ಮ ಮಲ್ಪನಂಚಿತ್ತನ ಪೂಜೆದ ಮಹತ್ವ ಎಂಚಿನ ಆ ಪೂಜೆದ ವಿಶೇಷತೆ ದಾನೆ ದಿನ ಪೂರ ತಿರಿದು ನಮ್ಮ ಏಪಲ ಒಂಜಿ ಪೂಜೆ ಮಲ್ಪುಡಿಗೆ ಅಪಗ ಆ ಪೂಜೆ ಮಲ್ತನೇತ ಸಂಪೂರ್ಣ ಫಲ ನಂಗೆ ಪ್ರಾಪ್ತಿಯಾಪುಂಡು ಆ ಪೂಜೆದ ಮಹತ್ವ ನಂಗೆ ಗೊತ್ತಾಪುಂಡಿಗೆ ಅಪಗ ಇನ್ನಿತ ಶುಭ ದಿವಸಡು ವರ್ಮನೇ ವರ್ಷದ ವಾರ್ಷಿಕ ವಾಂಚಿತ್ತನ ಸತ್ಯನಾರಾಯಣ ದೇವನ ಪೂಜೆ ಹಿಂದೂ ಜಾಗರಣ ವೇದಿಕೆ ಓಂ ಶಕ್ತಿ ಘಟಕ ಕುಂಪಲದ ಆಶ್ರಯುಡು ಅಂಚನೆ ಮಾತಾ ಸದ್ಭಕ್ತ ಬಾಂಧವ್ಯರನ ಸಹಕಾರಡು ಇನ್ನಿತ ದಿನೊಟ್ಟು ಆ ಒಂಜಿ ಭಗವಂತನ ಸತ್ಕರ್ಮಾಚರಣೆ ಮಲ್ಪುಂಜಿತ್ತನ ಸುಸಂದರ್ಭ ಓವೆ ಒಂಜಿ ಶುಭ ಕಾರ್ಯ ಮಲ್ಪನಗತ ದೇವತಾ ಸತ್ಕರ್ಮಾಚರಣೆ ಮಲ್ಪನ ಸಮಯ ಗಣಪತಿ ದೇವರನ ಆರಾಧನೆ ಬಹಳ ಮುಖ್ಯ ವಾವಂತರದ ವಿಘ್ನಗಳಿತ್ತಲ್ಲ ಪರಿಹಾರ ಮಲ್ತದೆ ನಿರ್ವಿಘ್ನಪೂರ್ವಕ ವಾಂಚಿತನ ಅನುಗ್ರಹ ಕೊರಪುನು ಅಂಚನೆ ಪ್ರಥಮಾರಾಧ್ಯ ದೇವರೇರಿಕೆಂಡ ಗಣಪತಿ ದೇವರಿಗೆ ಅಂಚಿತನ ಗಣಪತಿ ದೇವರನ ಹೋಮ ಮುಖೇನವಾದ ಸಂತೃಪ್ತಿ ಪಡಿಸ ಒಂದು ಸ್ಥಳ ಶುದ್ಧೀಕರಣ ಮಲ್ತದ ಗಣಪತಿನ ಅನುಗ್ರಹ ಪ್ರಸಾದನ ಪಡೆಯುವುದು ಈ ಮಾಧ್ಯಾಹ್ನಿಕ ಕಾಲಘಟ್ಟಗಾನಗ ಲಕ್ಷ್ಮೀ ಸತ್ಯನಾರಾಯಣ ದೇವತಾರಾಧನೆ ಮಲ್ಕೊಂಡು ಆ ಮೂಲಕವಾದ ದೇವರನೊಂದು ಅನುಗ್ರಹ ಪಡೆಯೋಡು ಮಣಪನ ಸಂಕಲ್ಪನದ ಈ ಒಂದು ಪ್ರಾರಂಭ ಕರ್ಮಗಳು ಫಲಾನ್ಯಾಸ ಪೂರಕವಾದ ದೇವರನ್ನ ಪೂಜೆ ನಮ್ಮ ಪ್ರಾರಂಭ ಕಾರಣದಾನೆ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡ್ತು ನಾನು ನನಗೆ ಇಂಚಿನ ಫಲಪ್ರಾಪ್ತಿಯಾಪಡು ಇಂಥ ಮಹತ್ವ ಈ ತಪೋಭೂಮಿ ದೇವತೆಗಳೇ ಅನುಗ್ರಹ ಕೊರಂಜಿತ್ತನ ಪುಣ್ಯವಾಂಚಿತನ ಪ್ರದೇಶನೇ ನೈಮಿಷಾಪಣ ಪುಂಜಿತ್ತನ ಕಾಡಿಗೆ ಒಂಜಿ ಸಂದರ್ಭಡೆ ಋಷಿ ಮುನಿಕಲೆ ಪಂಡ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾಪಣ ಪಂಜಿತ್ತನ ಅರಿಷಡ ವರ್ಗಗಳೇನು ತ್ಯಜನ ಮಾಡ್ತದೆ ತಮ್ಮ ಸ್ವಾರ್ಥಗೋಸ್ಕರವಾದ ಓಲಾಪೇಕ್ಷೆ ಇಪ್ಪಂದೆ ಕೇವಲ ನಿಸ್ವಾರ್ಥ ಭಾವನೆ ಈ ಲೋಕಗೆಡ್ಡೆ ಯಾವಡು ಲೋಕಡೊಪ್ಪಣಜಿತನ ಪ್ರತಿಯೊಂದು ಪ್ರಾಣಿ ಪಕ್ಷಿ ಮನುಜ ಕುಲಗೆಡ್ಡೆ ಯಾವಡು ಈ ಲೋಕ ಏಪಲ ಸುಭಿಕ್ಷವಾದ ಕೊಡು ಕಾಲ ಕಾಲಗೆ ಮೂಲ ದೇವತೆಗಳ ಅನುಗ್ರಹದ ಅವರ ಬುಳಿಸಲೇ ಆ ಒಂದು ಈ ಲೋಕ ಏಪಲ ಸಸ್ಯ ಶ್ಯಾಮಲವಾದ ಬೆಳಗೊಂದು ಕೊಡು ಮಣಪಂಜಿತನ ಸದುದ್ದೇಶದ ಈ ಒಂದು ಭಗವಂತನ ಧ್ಯಾನ ತಪಸ್ಸುಗಳಿನ ಮಾತ ಬಳತೊಂದು ಯಾಗ ಯಜ್ಞಗಳಿನ ಮಾತವಂತದ್ದು ದೇವತೆಗಳೇ ಹವಿಸ್ಸಿನರ್ಪಣೆ ಮಲ್ತಕ್ಕಲಿ ಸಂತೃಪ್ತಿ ಪಡಿಸ ಒಂದು ಈ ಲೋಕಗೆ ಎಡ್ಡಾಪುನಕ್ಕೆ ಇಂಚಿತ್ತನ ವ್ಯಕ್ತಿಗಳು ಋಷಿಮುನಿಕಲಿಗೆ ಇಂಚಿತ್ತನ ನಿಸ್ವಾರ್ಥರಾಯನ ಋಷಿಮುನಿಕಲಿಗಲ ಒಂಜಿ ಸಂದರ್ಭದ ಕಷ್ಟ ಎದುರಾಂಡಿಗೆ ಪಂಡ ಎಡ್ಡೆ ಕಾರ್ಯ ಮಲ್ಪನಕ್ಲು ಉಳ್ಳೇರ ನನಗ ಆ ಎಡ್ಡೆ ಕಾರ್ಯನ ಹಾಳು ಮಲ್ಪನಕ್ಲ ಉಪ್ಪೇರು ಖಂಡಿತ ಅಪಗ ಈ ದುಷ್ಟ ದಾನವರನಕ್ಲ ಮಾತ ಈ ಲೋಕಕಂಟಕ ಪ್ರಾಯರಾದ ಮೆರೆಯೊಂದು ದೇವತೆಗಳೇ ಹವಿಸ್ಸನ ಕೊರಂಡ ದೇವತೆಗಳ ಅನುಗ್ರಹ ಕೊರಪೇರಿ ಆ ಅನುಗ್ರಹ ಕೊರಂಡ ರಕ್ಕಸರ್ನಕ್ಳಿಗೆ ಬಹಳ ತೊಂದರೆ ಆಪುಂಡು ಅದಕ್ಕೋಸ್ಕರ ಆ ಯಾಗಯಜ್ಞಗಳನ್ನೇ ಹಾಳು ಮಲ್ತಂಡ ದೇವತೆಗಳ ಹವಿಸ್ಸದಿಕ್ಕಿರೋ ಸಾಧ್ಯ ಇದ್ದಿ ದೇವತೆಗಳ ಅನುಗ್ರಹ ಕೊಡಿಯರು ಈ ಲೋಕಡಿ ಎಡ್ಡೆ ಮಲ್ಪೋಡು ಮಣ್ಪನ ಒಂಜಿ ಕಾರ್ಯ ಮಲ್ಪರೆ ಬಿದಾಂಡ ಆಯ್ಕೆ ಹಾಳು ಮಲ್ಪರೆ 10 ಜನ ಒಳ್ಳೇರು ಅಪಗ ಈ ಲೋಕ ಸದಾಕಾಲ ಸುಭಿಕ್ಷವಾದ ಉಡುಪುಣ ನನಗ ಕಾಲ ಕಾಲಕ್ಕೆ ಬುಳಿಸಲೇ ಆಡು ನನಗ ದೇವತೆಗಳು ಆ ದುಷ್ಟ ದಾನವೀರನು ಮಾತ್ರ ನಿಗ್ರಹ ಮಲ್ತದೆ ಲೋಕ ಖಂಡಿತರ ಬಂಜಿ ವಾತಾವರಣ ನಿರ್ಮಾಣ ಮಲ್ತು ಕೊರಡು ಸ್ವಾಮಿಯಿಂದ ಪಣ್ಣಗ ಮಹಾವಿಷ್ಣು ದೇವರಕ್ಲ ಪ್ರಾರ್ಥನೆ ಒಲಿದು ತನ್ನ ಚಕ್ರ ಸ್ವರೂಪಿಯಾಗಿನ ಸುದರ್ಶನ ಭೂಮಿಗೆ ದತ್ತದೆ ದುಷ್ಟ ದಾನವೀರನ ಮಾತ ಸಂಹಾರ ಮಲ್ತದೆ ಲೋಕ ಕಂಟಕ ಪ್ರಾಯರಾದ ಮೆರೆಯೊಂದು ಪುನಃ ದಾನವೀರನ ಮಾತ ನಿಗ್ರಹ ಮಲ್ತದೆ ಲೋಕ ರಕ್ಷಣೆ ಮಲ್ತದೆ ಶಿವನಿಕ್ಲಿಗೆ ಅಭಯನ ಕೊರದು ಆಗ್ಲೇ ಒಂದು ತಪಸ್ಸು ಮಲ್ಪದೆ ಯೋಗ್ಯವಾದ್ಯದಲ್ಲಿ ವಾತಾವರಣ ನಿರ್ಮಾಣ ಮಲ್ತು ಬರಡು ಮಣ್ಣದ ಆಜ್ಞೆ ಕೊರನ ಸಮಯ ಆ ಸುದರ್ಶನೆ ಮಹಾವಿಷ್ಣು ದೇವರನ್ನ ಆಜ್ಞೆ ಶಿರಸಾವಿಸೊಂದು ತನ್ನ ನಿಜ ಸ್ವರೂಪ ಬಾಯಿನ ನೈಮಿ ಪಂಡ ಚಕ್ರ ಹಣವು ಅಪಗ ಈ ಪೂಜೆದ ಮಹತ್ವ ತೇರಿಡು ನನಗ ಮುಖ್ಯ ಒಂಜಿ ಪರೀಕ್ಷೆ ಕೊಡೋಡು ಪಟ್ಟದ್ದು ಸತ್ಯನಾರಾಯಣ ದೇವರ ಆಲೋಚನೆ ಮಾಡ್ತೀವಿ ಸಾಧು ವ್ಯಾಪಾರಲಾರ ಮನಮಾಯಲ
ವ್ಯಾಪಾರಾರ್ಥಗ ಅಂದ್ರೆ ರತ್ನಸಾರ ಮಣಪುರ ರಾಜ್ಯಕ್ಕೆ ಪೋದುಪ್ಪನಾಗ ದೇವರ ಪರೀಕ್ಷೆ ಕೊರಿಯದ ಪ್ರಾರಂಭ ಮಾಡ್ತೀರಿ. ಆ ರಾಜ್ಯದ ರಾಜನ ಖಜಾನಡು ಬಂಗಾರದ ಪೆಟ್ಟಿಗೆನ ಕಳುವೆರೆ ದೋಚೊಂದು ಪೋಂದುಪ್ಪನ ಸಂದರ್ಭಡು ಆ ಕಳುವೆರಿನ ಪತ್ತೋಡು ಬಂದು ರಾಜಭಟೇರಕನ ಪಿರಾಡು ಬಂದಾಗ ನನ್ನ ಇಂಕ್ಲು ಚಿಕ್ಕದು ಪೂರ್ವ ಪಡೆದು ಈ ಸಾಧು ವ್ಯಾಪಾರ ಮರಮಾಲ ಒಪ್ಪಂದಿತ್ತನ ಜಾಗಿಗ ಆ ರಾಜಭಟದ ಪೆಟ್ಟಿಗೆನ ಮಕ್ಕಳಿಗೆ ಗೊತ್ತಾವನ್ ಲೆಕ್ಕದ ಇದು ಮುಕ್ಳು ಬಲ್ತಂದು ಹೋಗಿ ರಾಜಭಟೇರ ನಾಡೊಂದು ಬಂದಾಗ ಈ ಸಾಧು ವ್ಯಾಪಾರ ಮರಮಾಲ ವ್ಯಾಪಾರಾರ್ಥಗದ ಕುಳ್ಳೇರು ಈ ರಾಜ್ಯದ ಕ್ಲತ್ತು ಲೆಕ್ಕದ ಹೋಗಿವೇರು ಅಪಗ ಆಕ್ಲೇನು ಪರೀಕ್ಷೆ ಮಾಡ್ಕೊನಾಗ ಕೈತಲಿ ರಾಜಮುದ್ರಿಕೆದ ಪೆಟ್ಟಿಗೆ ಮುಕ್ಲ ಕೈತಲು ಉಂಡು ಮುಕ್ಲೆ ಆ ಕಳುವೇರು ಬಂಡದು ಆಕ್ಲೇನ ರಚನೆ ಬರ್ತದೆ ರಾಜನ ಎದುರುಂತ ಇದೆ. ರಾಜೇ ಆಚಾರ ವಿಚಾರ ಮಲಪೇರದ ಆಲೋಚಿ ರಾಜಮುದ್ರಿಕೆದ ಪೆಟ್ಟಿಗೆ ಮುಕ್ಲ ಕೈತಲಿತ್ತಿರತ ಮುಕ್ಲೆ ಆ ಕಳುವೇರು ಬಂಡದು ಸೆರೆಮನೆಗೆ ಪಾಡಲೇ ಪಡೆದು ಆಜ್ಞೆ ಕುರಿಯಾಗಿ ದೈವ ಶಾಪ ಮುಕ್ಲ ಮಿತ್ತುಂಡು ಪರಮೋಸಡ ಮುಕ್ಲ ಮಿತ ಅಪವಾದ ಬೈದದು ಆಂಡದಾದ ಮುಕ್ಳಿಗೆ ಸೆರೆಮನೆ ವಾಸನ ಹೋಗುತ್ತಾನ ಸ್ಥಿತಿ ದಿಕ್ಕಂಡು ಮುಗ್ಲ ಪರಿಸ್ಥಿತಿ ಅಂಚಾಂಡ ಇಲ್ಲಳು ಲೀಲಾವತಿಲ ಕಲಾವತಿಲ ಏತೋ ಸಮಯದ ವ್ಯಾಪಾರಗಾರ್ತಕమైన ವ್ಯಕ್ತಿಗಳು ಬರ್ಪಂಚಿತನ ಸಾಧನೆ ನಿರೀಕ್ಷೆ ಮಾಡ್ತಂದು ನೆರೆ ಬರ್ಪಂಚಿತನ ವಿಚಾರ ತೋಜೊಂದಿ ಮುಗಳೈತನ ಸಂಪತ್ತು ಮಾತ್ರ ದಿನೇ ದಿನೇ ಕರಗೊಂದೆ ಪುಂಡು ಓಡೆ ಊಟ ಪುಂಡ ಈ ಲೀಲಾವತಿಗಳ ಕಲಾವತಿಗಳ ಭಿಕ್ಷಾಟನೆ ಮಲ್ಪನ ಸ್ಥಿತಿ ಒತ್ತಂದಿಗೆ ನನ್ನ ಭಿಕ್ಷಾಟನೆ ಮಲ್ತಾಳ ಜೀವನ ಪೋಡ ತಾಪಣದ ಭಿಕ್ಷಾಟನೆ ಹೋದಪ್ಪನ ಸಂದರ್ಭ ಕಲಾವತಿ ಬಣಬರ ಪೊಣ್ಣ ಮಗಳು ಭಿಕ್ಷಾಟನೆ ಮಾತ ಮಲ್ತು ಇಲ್ಲದ ಬಂದಾಗ ಪೆಡ ಬಂದಲಿಗೆ ಯಾನೇನಿ ಭಿಕ್ಷಾಟನೆಯಿಂದ ಪೂಜಿತ್ತಮ್ಮ ಒಂದು ಇಲ್ಲಲು ನೀ ಪೂಜೆ ಅವನಿತ್ತು ಸತ್ಯನಾರಾಯಣ ಬಣಮನ ಪೂಜೆಗೆ ಆ ಪೂಜೆನ ತೂಯೆ ಪ್ರಸಾದ ತಂದೆ ಒಂದೇ ಪ್ರಸಾದನ ಪತ್ತೊಂದಿರಿಗೆ ಬೈದಮ್ಮ ಪಣ್ಣಗ ಅಲ್ಲಿಗೆ ಆಶ್ಚರ್ಯ ಆಡಿಗೆ ಜ್ಞಾನೋದಯ ಆಡಿಗೆ ಈ ಒಂಜಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಲ್ಪ ಪಣ್ಣದೆ ನಮ್ಮ ಮಲ್ಪಾಂದಿ ತಡೆದ ಅವರನ್ನ ದಾನ ಈ ಕಷ್ಟನಂಗೆ ಒದಗಿದ ಬೈದ ಅಪಗ ನನಲಾಂಡ ಇಂಕ್ಲಿಂಚಿ ಉಪ್ಪುನತ್ತು ಎಂಕ್ಲ ಕಷ್ಟನ ದೇವರ ಪರಿಹಾರ ಮಲ್ಪೋಡು ಆ ಪೋಯಿನ ಕಂಡೆಲ್ಲ ಮರಬೈಲ ಶೀಘ್ರವಾದ ಬರ್ಪಲೆಕ್ಕ ಆವಡು ಅಪಗ ನಮ್ಮ ಭಿಕ್ಷಾಟನೆ ಮಲ್ತನಾಣ್ಲ ಈ ಪೂಜೆನ ಮಲ್ಪ ಪಡೆದು ಆಲೋಚನೆ ಮಲ್ತದೆ ಸಂಕಲ್ಪನೆ ಮಲ್ತದೆ ಭಿಕ್ಷಾಟನೆ ಮಲ್ತದೆ ಪೂಜೆಗೆ ಮಾತ್ರ ತಯಾರು ಮಲ್ತದೆ ಪೂಜೆನ ಮಾತ್ರ ಪ್ರಾರಂಭ ಮಲ್ತದೆ ಆ ಸಮಯಗಾನ ದೇವರ ಮುಕ್ಳಗಾಂಡಿತ್ಯ ಬುದ್ಧಿವತನತಾ ಪಡೆದಕ್ಳಿಗೆ ಆ ಕಷ್ಟ ಪರಿಹಾರ ಮಲ್ಪರಿಗೋಸ್ಕರವಾದ ಚಂದ್ರಗೇದು ರಾಜನ ಪುಣ್ಯಕಾಂಡದ ಕನಟು ದೇವರ ಒಂದು ಕನಗಟ್ಟಲೆಕ್ಕ ಬಂದಿರಿಗೆ ನಿನ್ನ ರಾಜ್ಯದ ಕಳವೇರ ಹತ್ತಾಂದಿನಕ್ಲೆ ನೀ ಸೆರೆಮನೆ ಮಾಡ್ದ ಅಕ್ಲಿನ ಶೀಘ್ರವಾದ ಬುಡುಗಾಡೆ ಮಲ್ಪಂದಿತ್ತನ ರಾಜ್ಯನಾಶ ಅವಕೊಂಡು ಪಂಚಿತನ ಕನಗಟ್ಟೊಂದಿಗೆ ಅಪಗ ರಾಜೇ ಪುಳ್ಯಗಾಂಡದ ಕನವೊಂದು ವಿಚಾರ ಮಲ್ಪನು ಖಂಡಿತವಾದ ಸತ್ಯವಾಗುಡು ಅಪಗ ರಾಜ ಚಾವಡಿಗೆ ಆ ರಾಜ್ಯ ವಿಚಾರ ಮಲ್ಪನಾಗ ಕಳ್ಳತನದ ಅಪವಾದ ಬತ್ತನ ತಂದೆ ನಿಜವಾದ ಕಳುವಿರತ್ತು ಪಡಪುರ ವಿಚಾರ
ಗಣನಾಥಂ ಲಕ್ಷ್ಮೀನಾರಾಯಣಾಭ್ಯೋ ನಮಃ ವಾಣಿಹಿರಣ್ಯಾಭ್ಯೋ ನಮಃ ಅರುಣಿವೃಷ್ಟಾಭ್ಯೋ ನಮಃ ಶಶಿಪುರಂದರಾಭ್ಯೋ ನಮಃ ಪಾರ್ವತಿ ಪರಮೇಶ್ವರಾಭ್ಯೋ ನಮಃ ಉಮಾಮಹೇಶ್ವರಾಭ್ಯೋ ನಮಃ ಸೀತಾರಾಮಾಭ್ಯೋ ನಮಃ ಸತ್ಯನಾರಾಯಣಾಭ್ಯೋ ನಮಃ ಮನಸೋಭಿಷ್ಟ ಪ್ರಾರ್ಥನಾ ಜಾಗರಣ ವೇದಿಕೆ ಓಂ ಶಕ್ತಿ ಘಟಕ ಕುಂಪಳದ ಶಾಖೆಡ್ದು ನಿತ್ಯ ನಿರಂತರವಾದ ಒಂಜಿ ಸತ್ಯನಾರಾಯಣ ದೇವರನ್ನ ಪೂಜನೆ ನಡಪ ಒಂದು ಬರೊಂದುಲ್ಲ. ಈ ಸುಸಂದರ್ಭದ ನಮ್ಮ ತೊಟ್ಟು ಕಾಣದ ಪೊರ್ತುಗಳಂತಾನೆ ಬಹಳ ಅಚ್ಚುಕಟ್ಟಾರಂಥ ವ್ಯವಸ್ಥಿತ ಮೂಲಕವಾದ ದೇವರ ಸುರುಕು ಸರಶುದ್ಧೀಕರಣ ಗಣಪತಿ ಹವನ ತದಾನಂತರ ಸಾಮೂಹಿಕವಾದಂಥ ಪ್ರಾರ್ಥನೆ ತದಾನಂತರ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರನ್ನ ಕಥಾಶ್ರವಣಾದಿಗಳನ್ನು ಕೂಡ ಬಹಳ ಅಚ್ಚುಕಟ್ಟಾದ ಐಟೆ ಪೂಜೆಗೆ ಆಸನ ಆಯ್ದಂತಿನ ನವ ದಂಪತಿಗಳು ಕೂಡ ಬಹಳ ವಿಶೇಷವಾದಂಥದ್ದು ಆತೆ ಶ್ರದ್ಧೆ ಭಯ ಭಕ್ತಿಪೂರ್ವಕವಾದ ಇದು ಆಸನರಾತಿರೆ ಮೇಲುಕಾಲಗಳ ಅಗಲ ಕೂಡ ಸಂಕಲ್ಪವನ್ನು ದೇವರ ಸತ್ಯ ಸಂಕಲ್ಪವಾದ ದೇವರ ನೆರವೇರಿಸಾದು ಕೊರ್ದು ಸತ್ಯನಾರಾಯಣ ದೇವರನ್ನ ಪೂಜೆಗೆ ಏರು ಮಾತ ಪ್ರೀತಿಪೂರ್ವಕವಾದ ಬತ್ತು ಸೇರಂದೇರ ಬರೆಯರುಳ್ಳೆರ ಆಪಣಿಂತಿನ ಧಾರ್ಮಿಕ ಕಾರ್ಯಕ್ರಮ ಉಪೋ ಇನ್ನಿತರ ಕಾರ್ಯಕ್ರಮಗಳು ಬಹಳ ಪಚ್ಚುಕಟ್ಟಾದ ಪೊರ್ಲುಡೆ ನಿರ್ವಿಘ್ನ ಪೂರ್ವಕವಾದ ನೆರವೇರಿಸಾದು ಕೊರಡು ನಮ್ಮ ದೇವರೊಳಗೆ ಪ್ರಾರ್ಥನೆ 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 ಪ್ರಯತ್ನ ಪ್ರಯತ್ನ ಗೆಡ್ಡೆ ರೀತಿಯಾದಂಥ ಫಲವೇ ಅನುಗ್ರಹಿತು ಕೊರಲೆ ನಮ್ಮ ದೇವರೊಳಗೆ ಪ್ರಾರ್ಥನೆ ಆ ಪ್ರಕಾರವಾದ ಮಾಡ್ತೊಟ್ಟು ನಮ್ಮ ಒಂಜಿ ಸಂಕಲ್ಪ ಉಂಡು ದೇವರ ಐನ ಶೀಘ್ರವಾದ ದೇವ ನೆರವೇರಿಸಾದು ಕೊರಡು ಪಂಪಿತನ ಧ್ಯೇಯ ನಮ್ಮ ಐಕ್ಯಬೋಡಾದ ಸತ್ಯನಾರಾಯಣ ದೇವರನ್ನ ಪೂಜನೆ ಬಹಳ ವರ್ಷದಲಾಗಾಯ್ತು ನಡಪ ಒಂದು ಬಲ್ಲ ಅಂಥದ್ದವರ ಶೀಘ್ರವಾದ ಆ ಹಿಂದೂ ಜಾಗರಣ ವೇದಿಕೆದ ಓಂ ಶಕ್ತಿ ಘಟಕದ ಕುಂಪಲದ ಶಾಖೆ ವತಿರ್ದೆ ಶ್ರೀ ಅಯೋಧ್ಯೆಡೆ ಶ್ರೀರಾಮ ಮಂದಿರ ನಿರ್ಮಾಣ ಆದೆ ಅವು ಮಾತ ಎಂಚಿನ ಮಾತ ಉಂಡು ಅವು ಮಾತ ದೇವರ ಎರೆಗಿಲ ಕೂಡ ಕುಂದು ಕೊರತೆ ಲೋಪದೋಷ ಬರಂದರೀತದೆ ನಿರ್ವಿಘ್ನ ಪೂರ್ವಕವಾದ ದೇವ ನೆರವೇರಿಸಾಕೊತ್ತು ಶಕ್ತಿ ಅನುಗ್ರಹಿತು ಕೊರಡು ನಮ್ಮ ದೇವರಿಗೆ ಪ್ರಾರ್ಥನೆ ಆ ಪ್ರಕಾರವಾದ ಈ ಕಾಲಘಟ್ಟ ಕಣ್ಣಾಣಗ ಸತ್ಯನಾರಾಯಣ ದೇವರನ್ನ ಪೂಜೆ ಪುನಸ್ಕಾರಾದಿ ಆಯ್ದ ಬುಕ್ಕ ದೇವರ ಪ್ರಸನ್ನ ಕಾಲ ಪಂಡಾಣಗ ದೇವರ ಸಂತೋಷ ಪಡ ಸಮಯ ಆ ಸಮಯದ ನಮ್ಮ ಎಂಚಿನ ಮಾತ ಪ್ರಾರ್ಥನೆ ಪೋರ ಆ ಪ್ರಾರ್ಥನೆಗೆ ಭಗವಂತೆ ಅಸ್ತು ಅಂಬಿತನ ವಿಶ್ವಾಸವೇ ನಂಗೆ ಫಲದಾಯಕ ವಿಶ್ವಾಸ ಇದ್ದಿನಾಣಗೈತ ಫಲ ಖಂಡಿತವಾದ ಕೊರ್ರೆ ಸಾಧ್ಯ ಇಜ್ಜಿ ದೇವರ ಸಂಧಾನಗಳು ದೇವರ ಪೂಜೆ ಪುನಸ್ಕಾರಾದಿ ಮಲ್ಪೋಡ ಹೋಮ ಹವನಗಳು ಮಲ್ಪೋಡ ಯಾಗ ಯಜ್ಞಗಳು ಮಲ್ಪೋಡ ಕಣ್ಣಾಣಗ ಖಂಡಿತವಾದ ಪ್ರತಿಯೊಂದು ಕೂಡ ಅಕ್ಲಕ್ಲು ಮಂಪಿತನ ಕಾರ್ಯಕ್ರಮವು ದೇವತಾ ಸಂಧಾನ ಪೋದ ಅರ್ಪಿತವಾಪುಂಡು ಖಂಡಿತವಾದ ದಾಯಕಣ್ಣಾಣಗ ಜಗತ್ತು ಪಂಪಣು ಇಡೀ ಮಾಯ ಸ್ವರೂಪಿ ನಮಕ್ ಯಾವ ರೀತಿಯಾರಂಥ ಎಂಚ ದೇವರ ಸಂಧಾನಡು ದೇವರ ಎಂಚ ಯಾವ ರೀತಿಯಾರಂಥದ್ದು ಪಂಡಾಣಗ ಒದಗಾದು ಕೊರ್ಬೇರೆ ಪಂಡ ಸಾಧ್ಯ ಬಾರಂಥದ್ದು ನಮ್ಮ ಜನ್ಮ ಪಣ್ಣಾಣಗ ಹುಟ್ಟು ಯಪಲು ಕೂಡ ಆಕಸ್ಮಿಕ ಸಾವು ಯಪಲು ಕೂಡ ಖಚಿತ ಆ ಹುಟ್ಟು ಸಾವಿನ ಎರಡರ ಮಧ್ಯೆ ನಮಡು ಪಿಂದ್ರ 3 ದಿನದ ಬಾಳುವೆ ಅಂಚಿತನ ಸಮಯದ ನೋಟ್ಟು ಆ 3 ದಿನದ ಬಾಳುವೆಡೆ ಎಡ್ಡೆ ರೀತಿಯಾದಂಥ ದೇವರ ಅನುಗ್ರಹ ಪಡೆಕ ಮೇಲುಕಾಲಗ ಆಪಣಿಂದ್ರ ಮಾತ ಸತ್ಕರ್ಮಾಚರಣೆ ಮಾತ ದೇವರ ನಿರ್ವಿಘ್ನ ಪೂರ್ವಕವಾದ ದೇವರ ನೆರವೇರಿಸ ಕೊಡ್ದು ಓಂ ಶಕ್ತಿ ಘಟಕದ ಕುಂಪಲದ ಶಾಖೆಯರೇ ಇಂಥ ಗೌರವ ಅಧ್ಯಕ್ಷರು ಮಹಿಳಾ ಮಂಡಲ ಸಾರ್ವಜನಿಕ ಹಿಂದೂ ಸಮಾಜದ ಮಾತೆಲ್ಲ ಕೂಡ ಒಳಿತಿಗಾದ ಎಂಚಿನ ಪ್ರಯತ್ನ ಮಲ್ತಾರ ಆ ಪ್ರಯತ್ನಗೂ ಎಡ್ಡೆ ರೀತಿಯಾದಂಥ ಫಲೊಂದು ದೇವರ ಅನುಗ್ರಹಿತುಕೊಂಡು ಅಂಚದವರ ಈ ಮಾತ ಸತ್ಕರ್ಮಾಚರಣೆ ದೇವರ ನಿರ್ವಿಘ್ನ ಪೂರ್ವಕವಾದ ನೆರವೇರಿಸಾದ ಕೊರಡು ಈ ಕಾಲಘಟ್ಟದ ಎಂಚಿನ ಮಾತ ಅಕ್ಲೆ ಎಡ್ಡೆ ರೀತಿಯಾದಂಥ ಕಾರ್ಯಕ್ರಮವು ಪ್ರಾರ್ಥನೆ ಒಬ್ಬಾರ ಒವೇತರ ಒಂಜಿ ಕೋರ್ಟ್ ಕಚೇರಿ ವಾಣಿಜ್ಯೋದ್ಯಮ ಕೃಷಿ ಕ್ಷೇತ್ರಡು ಆರೋಗ್ಯ ದೃಷ್ಟಿ ಐಕ ಮಾತ ಭಗವಂತ ಸಂಧಾನಡು ಪ್ರಾರ್ಥನೆ ಆ ಪ್ರಾರ್ಥನೆಗೆ ಭಗವಂತೆ ಅಸ್ತು ಅಂಪಿತರ ವಿಶ್ವಾಸ ಪ್ರತಿಯೊಂದು ಕೂಡ ವಿಶ್ವಾಸ ಬೋರ್ಡು ವಿಶ್ವಾಸ ಇದ್ದಿನಾಡಗೈತ ಫಲ ಖಂಡಿತವಾದ ಕೊರೆ ಸಾಧ್ಯ ಇಜ್ಜಿ ವಿಶ್ವಾಸದಿಂದ ಮಂತ್ರ ಸೇವಡ್ದವರ ಭಗವಂತ ಸಂತೋಷವಾದ ಸ್ವೀಕಾರ ಮಲ್ತೊಂದು ಯಾವ ರೀತಿಯಾದಂಥ ದೇವರ ಸಂಧಾನಡು ಸಂತೋಷ ಪಡಿಸಾದ ಕೊರಡು ಪಡೆದ ಮನಸ್ಸಲ್ಲಿ ಎನ್ನುದಾರ ನಮ್ಮ ಐತ ಸಂತೋಷವಾದೆ ಐತ ಪ್ರತಿಫಲವಾದಂಥ ಸಂತೋಷ ನಮ್ಮ ಮಾತೆಲ್ಲ ಕೂಡ ದೇವರ ಮಡಿಲ್ದಿಂಜಾದು ಕೊರಡು ಪಡೆದ ಸತ್ಯನಾರಾಯಣ ದೇವರ ಸಂಧಾನಡು ರಡ್ಡು ಕೈ ಜೋಡಿಸಾದ ಮಂಪಿತರ ಪ್ರಾರ್ಥನೆ ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕರೂಪದೈತ್ಯಾಂತಂ ನಮಾಮಿ ಪುರುಷೋತ್ತಮಂ ನಮಾಮಿ ಪುರುಷೋತ್ತಮಂ
भगवते नारायणाय ॐ नमो भगवते नारायणाय ॐ नमो भगवते नारायणाय ॐ नमो भगवते नारायणाय नारायणाय नमो नारायणाय नारायणाय नमो नारायणाय नारायणाय नमो नारायणाय नारायणाय नमो नारायणाय श्रीधर केशव नारायण माधव यादव नारायण श्रीधर केशव नारायण माधव यादव नारायण नारायणाय नमो नारायणाय नारायणाय नमो नारायणाय नारायणाय नमो नारायणाय नारायणाय नमो नारायणाय शेषगिरिवास नारायण वैकुण्ठवास नारायण शेषगिरिवास नारायण वैकुण्ठवास नारायण नारायणाय नमो नारायणाय नारायणाय नमो नारायणाय नारायणाय नमो नारायणाय नारायणाय नमो नारायणाय भक्तर प्रियने नारायण सत्यस्वरूप नारायण भक्तर प्रियने नारायण सत्यस्वरूप नारायण नारायणाय नमो नारायणाय नारायणाय नमो नारायणाय नारायणाय नमो नारायणाय नारायणाय नमो नारायणाय अनन्तपुरेश नारायण श्रीपद्मनाभ नारायण अनन्तपुरेश नारायण ಸತ್ಯನಾರಾಯಣ ಪೂಜಾ ಸಮಿತಿದ ನೆರಳು ನಡಪುನಂಚಿನ ಈ ಒಂದು ಪೊರ್ಲಗಡ್ಡದ ಕಾರ್ಯಕ್ರಮ ಶ್ರೀರಾಮಚಂದ್ರನ ಭವ್ಯವಾಯಿನಂಚಿನ ಮಂದಿರ ನಿರ್ಮಾಣ ಅಯೋಧ್ಯೆಯ ಆವಡ ಪನ್ಪನಂಚಿನ ಸಂಕಲ್ಪನದಿ ಒಂದು ಮಲ್ತನಂಚಿನ ಕಾರ್ಯಕ್ರಮ ನಿರಂತರವಾದ ಈ ಮನ್ನಡು ಮಲ್ತೊಂದು ಬತ್ತನಂಚಿನ ಕಾರ್ಯಕ್ರಮ ಸತ್ಯನಾರಾಯಣ ದೇವರಿಗೆ ತರೆತಗ್ಗದ ಅಡ್ಡದ ಬುರೊಂದು ಅಂಚನೆ ಮಾದನದ ಒಡೆ ಸೋಮನಾಥ ದೇವರನ್ನು ಸುಗಿತೊಂದು
ಬಾಲಕೃಷ್ಣ ದೇವರಿಗೆ ಸುಗಿತೊಂದು ಅಂಚನೆ ತುಳುನಾರ್ದ ಮಣ್ಣು ಪ್ರಚನ ಮಾತಾ ದೈವ ದೇವರೆಲ್ಲ ಸುಗಿತೊಂದು ಕಾರ್ಯಕ್ರಮನ ಆರಂಭ ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯಶ್ಯಾಮಲಾ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ಧ್ರುಮದಲ ಶೋಭಿನಿಲಧಾರಿಣಿ ಮಾತರಂ ವಂದೇ ಮಾತರಂ ದಿಕ್ಷುಚಿ ಪಾತೆರನ್ನು ಕೊರ್ರೆ ನಮ್ಮೊಟ್ಟು ಗುಲ್ಲೆರು ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಒಂಜಿ ಪತ್ರಕರ್ತರಾದ ಮಿನ್ಕೊಂದು ಕಾರ್ಯಕ್ರಮ ಸಮಾಜದ ಸಂಘಟನೆದ ಒಟ್ಟಿಗೆ ಗುರುತಿಸುವ ಒಂದು ಕಾರ್ಯಕ್ರಮ ಮಾತ ಇದಡ್ಲ ಭಾಗವಹಿಸುವ ಒಂದು ಕಾರ್ಯಕ್ರಮ ಗಡ್ಡೆಪ್ಪು ಕೊರ್ಪನ ಕೊರೊಂದು ಬೈದನಾರು ಶ್ರೀಕಾಂತ್ ಶೆಟ್ಟಿ ಕಾರ್ಕಳದ ಮನ್ನರ್ದು ಈ ಒಂಜಿ ಕುಂಪಲದ ಮಣ್ಣಗೆ ಬೈದರು ಅರಣ್ಯ ಈ ಕಾರ್ಯಕ್ರಮಕ್ಕೆ ನಿಖಲ ಮಾತೇನಲ್ ಪರವಾದ ಹಿಂದೂ ಜಾಗರಣ ವೇದಿಕೆಯ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತದಲ್ಲಿ ಎತ್ಕೊಂಡು ಬಾಲಕೃಷ್ಣ ಪಡೆಯುವ ಮೂಲಕ ಒಂಜಿ ಸಮಾಜಕ್ಕೆ ಬೊಲ್ಪು ಕೊರ್ಪನಗಳು ಬ್ರಾಹ್ಮಣ ವಂಶಗೆ ಈ ನೆಲೆಟ್ಟು ನಮಕ್ ಕುಂಪಲ ಭಾಗಗ ಅಂಚನೆ ಈ ಭಾಗದ ಮಾತ ವೈದಿಕ ಕ್ರಿಯೆಲೆಗ್ಲ ಈಗಲಿಗೆ ಮಾತ ವಿಷಯಡ್ಲ ಮಾರ್ಗದರ್ಶನ ಮಲ್ತೊಂದು ಬತ್ತಿನಾರು ಈಗಲ ತಿರುಮಲೇಶ್ ಭಟ್ರು ವೈದಿಕ ವಿಧಿವಿಧಾನ ಯಥಾವತ್ತವಾದದ್ದು ನಡಪಾದು ಎಡ್ಡೆ ಪುಡು ಎಡ್ಡೆ ಮನಸ್ಸು ಎಡ್ಡೆ ಒಂಜಿ ಆಶೀರ್ವಾದ ಒಂಜಿ ದೇವರನ ಚಾಕಿರಿ ಮಲ್ತೊಂದು ಬತ್ತನಾರು ಶ್ರೀ ತಿರುಮಲೇಶ್ ಭಟ್ರು ಆರ್ಲ ಈ ಕಾರ್ಯಕ್ರಮ ಡೆಂಕ್ಲೊಟ್ಟುಗುಳ್ಳರೆ ಅರೆಲ್ಲ ಈ ಕಾರ್ಯಕ್ರಮಕ್ಕೆ ಹಿಂದೂ ಜಾಗರಣ ವೇದಿಕೆ ಒಕ್ಕ ನಿಕ್ಲ ಮಾತೇರ್ ಪರವಾದ ಪ್ರೀತಿಪೂರ್ವಕವಾದ ಹಿಂದೂ ಸಮಾಜದ ಕಾರ್ಯಕ್ರಮ ಮಾಡಿದ ನಮ್ಮ ಸಮಾಜಗ ಪಂಚ ಬೊಲ್ಪುನ ಅರ್ಲವನ ಮೂಲಕ ಕಾರ್ಯಕ್ರಮಕ್ಕೆ ತಿರುಮಲೇಶ್ ಭಟ್ರು ಚಾಲನೆ ಕೊರೊಂದುಲ್ಲರು ಹೊರಮನೆ ವರ್ಷದ ಸತ್ಯನ ಪೂಜೆದ ಧರ್ಮ ಸಭೆ ಹಳೆಬೀಡಿನಲ್ಲಿ ಅಡಿಗಡಿಗೆ ಹರಡಿರುವ ಕಲ್ಲು ಕಲ್ಲಿನ ಕತೆಗೂ ಹೊಸ ಬಾನುಲಿಯನಿತ್ತು. ಇತಿಹಾಸದುದ್ದಕ್ಕೂ ಕೊಲೆ ಸುಲಿಗೆಗೊಳಗಾದ ದೈತ್ಯರ ಅತ್ಯಾಚಾರಕ್ಕಾಹಾರವಾದ ಬಂಧು ಭಗಿನಿಯರ ಒಡಲ ಸಂಕಟದ ಬೆಂಕಿಯನ್ನು ಕೆದಕಿ ಬೂದಿಯನ್ನೂದಿ ದೇಶಕ್ಕೆ ತೋರಬೇಕು ಸರಿಯಾದ ಹಾದಿ ಅಂತ. ವಿಶ್ವಸಂಸ್ಥೆಯಲ್ಲಿ ಜಗತ್ತಿನ ಎಲ್ಲ ದೇಶಗಳ ಹೆಸರನ್ನು ಒಂದು ಕಡೆ ನಮೂದು ಮಾಡಿದ್ದಾರೆ. ಆ ದೇಶಗಳ ವಿಶೇಷತೆ ಏನು ಅನ್ನೋದನ್ನ ಅಲ್ಲಿ ಬರೆದಿದ್ದಾರಂತೆ. ನಮ್ಮ ದೇಶ ಭಾರತದ ಹೆಸರು ಇದೆ. ಆದರೆ ಎದುರು ಭಾಗದಲ್ಲಿ ಏನು ಬರೀತಾರೆ ಅವರು? ಜಗತ್ತಿನ ಅತ್ಯಂತ ಪ್ರಾಚೀನ ದೇಶ. ಇದಿಷ್ಟೇ ಅಲ್ಲ, ಜಗತ್ತಿನಲ್ಲಿ ಅತಿ ಹೆಚ್ಚು ಆಕ್ರಮಣಕ್ಕೆ ತುತ್ತಾದಂತಹ ದೇಶ ಯಾವುದು ಕೇಳಿದ್ರೆ ಅದು ಭಾರತ ಅಂತ ಹೇಳಿ ನಾವು ಹೇಳ್ತಾ ಇರೋದಲ್ಲ, ವಿಶ್ವಸಂಸ್ಥೆ ಇವತ್ತು ಹೇಳುತ್ತೆ. ಬಹುಶಃ ವಿಶ್ವಸಂಸ್ಥೆ ಕೊಟ್ಟಂತ ಲೆಕ್ಕಾಚಾರದ ಪ್ರಕಾರ
ಸುಮಾರು 7ನೇ ಶತಮಾನದಿಂದ 2003ರವರೆಗೆ ಸಬಕ್ತಗಿನ್ ಮೊಹಮ್ಮದ್ ಬಿನ್ ಕಾಸಿಂನಿಂದ ಹಿಡಿದು ಪರ್ವೇಜ್ ಮುಷರಫ್ನವರೆಗೆ ನಮ್ಮ ದೇಶದ ಮೇಲೆ ದಾಳಿಗಳಾಗಿದೆ, ಸೈನಿಕರ ದಾಳಿಗಳು. ಈ ದಾಳಿಗಳಲ್ಲಿ ಏನಾಯಿತು? ಕೇವಲ ದೇಶವನ್ನು ವಶಪಡಿಸಿಕೊಳ್ಳುವಂತ ಕೆಲಸ ಆಗಲಿಲ್ಲ, ನಮ್ಮ ದೇಶದ ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿ ಮಾಡಿದರು. ಪ್ರೊಫೆಸರ್ ಲಾಲ್ ಅವರು ಬರೀತಾರೆ, ಸುಮಾರು 33,000 ಹಿಂದೂ ದೇವಾಲಯಗಳನ್ನ ಈ ಇಸ್ಲಾಮಿಕ್ ಆಕ್ರಮಣಕಾರರು ಧ್ವಂಸಗೊಳಿಸಿರೋ ಬಗ್ಗೆ ಅಧಿಕೃತ ದಾಖಲೆಗಳಿವೆ. ದಿಲ್ಲಿಗೆ ಹೋದವರು ಕುತುಬ್ ಮಿನಾರ್ ಅಂತ ಇದೆ. ಈಗ ನೀವು ಯಾರಾದ್ರೂ ಕುತುಬ್ ಮಿನಾರ್ಗೆ ಹೋದ್ರೆ ಅದರ 7ನೇ 8ನೇ ಪಟ್ಟಿಕೆಯಲ್ಲಿ ಗಮನಿಸಿದರೆ ಎಲ್ಲ ಹಿಂದೂಗಳ ದೇವಿ ದೇವತೆಯರ ಚಿತ್ರಗಳಿವೆ. ಮುಸಲ್ಮಾನರ ಕುತುಬುದ್ದೀನ್ ಐಬಕ್ ಕಟ್ಟಿಸಿದಂತ ಆ ಕುತುಬ್ ಮಿನಾರ್ನಲ್ಲಿ ಹಿಂದೂ ದೇವಿ ದೇವತೆಯರ ಚಿತ್ರ ಎಲ್ಲಿಂದ ಬಂತು ಅಂತ ನಿಮ್ಗೆ ಆಶ್ಚರ್ಯ ಆಗಬಹುದು. ದೇವಾಲಯಗಳನ್ನ ಧ್ವಂಸಗೊಳಿಸಿ ಅದರ ಕಂಬಗಳನ್ನೇ ಬಳಸಿ ಕುತುಬ್ ಮಿನಾರ್ ಕಟ್ಟಿದ್ರು. ಸೋಮನಾಥದಲ್ಲಿ ಇದ್ದಂತ ಸೋಮನಾಥೇಶ್ವರನ ಮಂದಿರ ಅದನ್ನು ಧ್ವಂಸ ಮಾಡಿ ಅದನ್ನು ಮಸೀದಿ ಮಾಡುವಂತ ಕೆಲಸ ನಡೆಯಿತು. ಶ್ರೀಕೃಷ್ಣ ಹುಟ್ಟಿದಂತ ಮಥುರೆಯ ಭೂಮಿಯಲ್ಲಿ ಇವತ್ತು ಜನ್ಮಸ್ಥಾನ ಮಸೀದಿ ಅಂತ ಇದೆ. ಅದು ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮಭೂಮಿ ಇತ್ತು, ಅದನ್ನು ಬಾಬರಿ ಮಸೀದಿ ಅಂತ ಮಾಡಿದ್ರು. ಕಾಶಿಯಲ್ಲಿ ವಿಶ್ವನಾಥ, ನಾವೆಲ್ಲರೂ ದಿನ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಅಂತ ಭಜನೆ ಹಾಡೋದು. ಕಾಶಿಗೆ ಹೋಗಿ ನೋಡಿದ್ರೆ ಕಾಶಿಯಲ್ಲಿ ವಿಶ್ವನಾಥನ ಮಂದಿರ ಇಲ್ಲ, ಅಲ್ಲಿರುವಂಥದ್ದು ಜ್ಞಾನವಾಪಿ ಅನ್ನುವಂಥ ಮಸೀದಿ. ಹಾಗಾದ್ರೆ ಕಾಶಿ ವಿಶ್ವನಾಥ ಮಂದಿರ ಎಲ್ಲಿದೆ? ಅಹಲ್ಯಾಬಾಯಿ ಹೋಳ್ಕರ್ ಅನ್ನುವಂಥ ರಾಣಿ ಹಿಂದೂಗಳ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರದು ಅಂತ ಹೇಳಿ ಅಲ್ಲಿಯ ಮಾರುಕಟ್ಟೆಯ ಮಧ್ಯದಲ್ಲೊಂದು ಮಂದಿರ ಕಟ್ಟಿದ್ದಾಳೆ, ಒಂದು ಸಣ್ಣದು. 4 ಜನಕ್ಕಿಂತ ಹೆಚ್ಚು ಜನ ಅದರೊಳಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇದು ಕಾಶಿಯ ಸ್ಥಿತಿ. ಜಗತ್ತಿಗೆ ಬೆಳಕು ಕೊಟ್ಟಂತ ಕಾಶಿ, ಕಾಶಿ ವಿಶ್ವನಾಥನಿಗೆ ಮಂದಿರ ಇಲ್ಲ. ಮರ್ಯಾದಾ ಪುರುಷೋತ್ತಮ ರಾಷ್ಟ್ರ ಪುರುಷ ಅಂತ ಹೇಳಿದಂತ ಅಯೋಧ್ಯೆ ಶ್ರೀರಾಮಚಂದ್ರನಿಗೆ ಮಂದಿರ ಇಲ್ಲ. ಗೀತಾಚಾರ್ಯನಾಗಿ ಭಗವದ್ಗೀತೆ ಕೊಟ್ಟಂತ ಮಥುರೆಯ ಶ್ರೀಕೃಷ್ಣನಿಗೆ ಅಲ್ಲಿ ಮಂದಿರ ಇಲ್ಲ. ಇಡೀ ಹಿಂದೂ ಸಮಾಜದ ಎಲ್ಲ ಪ್ರಮುಖ ಕೇಂದ್ರಗಳು ಉದ್ಧ್ವಸ್ತಗೊಂಡು ಹೋದವು. ಆದರೆ ಒಂದಲ್ಲ ಒಂದು ದಿನ ಇದೆಲ್ಲವೂ ಕೂಡ ಜೀರ್ಣೋದ್ಧಾರ ಆಗಬೇಕು. ಇದು ಭಗವತ್ ಸಂಕಲ್ಪ. ಅಯೋಧ್ಯೆಯ ಶ್ರೀರಾಮನ ಮಂದಿರದ ಮುಕ್ತಿಗೆ ಬೇಕಾಗಿ ಸುಮಾರು 76 ಬಾರಿ ಯುದ್ಧಗಳು ನಡೆಯಿತು. ಅಂತಿಂತ ಯುದ್ಧಗಳಲ್ಲ. 1528ರಲ್ಲಿ ಬಾಬರ್ ಭಾರತದ ಮೇಲೆ ದಾಳಿಯನ್ನ ಮಾಡಿ ತನ್ನ ಸೇನಾಧಿಪತಿಯಾಗಿರುವಂತ ಮೀರ್ ಬಾಕಿ ಖಾನ್ ತಷ್ಕಂದಿಯ ಮೂಲಕ ಆ ದೇವಾಲಯವನ್ನು ಧ್ವಂಸಗೊಳಿಸುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತ ಬಿಧಿ ಸಂಸ್ಥಾನದ ಸಂಗ್ರಾಮ್ ಸಿಂಗ್ ಮತ್ತು ಮೆಹತಾಬ್ ಸಿಂಗ್ ಅನ್ನುವಂತ ಇಬ್ಬರು ರಾಜರು ಸೇರಿ ಹೋರಾಟವನ್ನು ಮಾಡ್ತಾರೆ. ಒಂದು ಘನಘೋರವಾದಂತ ಯುದ್ಧ ನಡೀತು. ಸುಮಾರು 4.5 ಲಕ್ಷ ಜನರು ಅಯೋಧ್ಯೆಯ ಪವಿತ್ರ ನೆಲ ಆ ರಾಮ ಜನ್ಮಭೂಮಿಯ ವಟಾರದಲ್ಲಿ ತಮ್ಮ ಬಲಿದಾನವನ್ನು ಮಾಡಿದರು. ಆ 4.5 ಲಕ್ಷ ಜನರ ಬಲಿದಾನದ ಬಳಿಕ ಕೂಡ ನಮ್ಮವರಿಗೆ ಜಯ ಸಾಧಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಆ ಅರಬ್ಬರ ಆ ಮೊಘಲರ ಸೈನ್ಯ ಏನ್ ಮಾಡಿತು? ಇಡೀ ದೇವಾಲಯವನ್ನ ತೋಪು ಪಿರಂಗಿಗಳನ್ನ ಬಳಸಿ ಧ್ವಂಸ ಮಾಡಿ ಅಲ್ಲಿ 4.5 ಲಕ್ಷ ಜನರ ರಕ್ತದಿಂದಲೇ ಅದಕ್ಕೆ ಗಾರೆಯನ್ನ ಮಾಡ್ತಾರೆ. ಅಲ್ಲೊಂದು ಬಾಬರಿ ಮಸೀದಿ ಅನ್ನೋದನ್ನು ಅವರು ತಯಾರು ಮಾಡಿದರು, ನಿರ್ಮಾಣ ಮಾಡಿದರು. ಇದು 1528ರಲ್ಲಿ ನಡೆದಂತಹ ಘಟನೆ. ಇದನ್ನು ನಾನು ಹೇಳೋದಲ್ಲ, ಸ್ವತಃ ಬಾಬರೇ ಬರೆಸಿದಂತ ಬಾಬರ್ನಾಮಾ ಅನ್ನುವಂಥ ಪುಸ್ತಕದಲ್ಲಿ ಇದು ದಾಖಲಾಗಿದೆ. ಆ ನಂತರ ನಿರಂತರವಾಗಿ ಉತ್ತರ ಭಾರತದ ಹಿಂದೂಗಳ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಬಂದರು. ರಘುವರ್ ದಾಸ್ ಅವರು ಕೋರ್ಟಿಗೆ ಹೋಗುವವರೆಗೆ ನಡೆದಿರುವಂಥದ್ದು ಸೈನಿಕರ ಹೋರಾಟ. ಸೈನ್ಯದ ಮೂಲಕ ನಮ್ಮ ಪೌರುಷವನ್ನು ತೋರಿಸಿ ನಾವು ಹೋರಾಟವನ್ನು ಮಾಡಿದ್ವಿ. 100 ಜನ ಬಲಿದಾನವನ್ನು ಮಾಡಿದರು. ಆದರೆ ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಆ ಯಾವುದನ್ನು ಇವತ್ತು ಮಸೀದಿ ಅಂತ ಹೇಳ್ತಾರೆ, ಅಲ್ಲೇನು ನಮಾಜ್ಗಳಾಗೋದಿಲ್ಲ. ಅಲ್ಲಿ ಯಾವುದೇ ಮುಸಲ್ಮಾನರ ಕೈಯಲ್ಲಿಲ್ಲ. ಅದೊಂದು ವಿವಾದಿತ ಪ್ರದೇಶ. ಆ ಪ್ರದೇಶದ ಒಳಗಡೆ ಒಂದು ರಾಮನ ವಿಗ್ರಹ ಇದೆ. ಆ ವಿಗ್ರಹಕ್ಕೆ ಪೂಜೆಗಳಾಗ್ತಾ ಇತ್ತು. ಆದರೆ 1948ರಿಂದ ಏನ್ ಮಾಡಿದ್ರು? ಅದು ವಿವಾದಿತ ಪ್ರದೇಶ ಅಂತ ಹೇಳಿ ಅದಕ್ಕೆ ಬೀಗವನ್ನು ಹಾಕ್ಬಿಟ್ರು. ಯಾರಿಗೆ ಹೋಗೋದಿಕ್ಕೆ ಅವಕಾಶ ಇಲ್ಲ. ಆದರೆ ಅಯೋಧ್ಯೆ ಹಿಂದೂಗಳು ಆ ನೆಲದ ಮೇಲೆ ಭಕ್ತಿಯನ್ನು ಇಟ್ಟವರು ಹೊರಗಡೆಯಿಂದ ಬಂದು ಕೈ ಮುಗಿದು ಹೋಗ್ತಾ ಇದ್ರು. ಅಲ್ಲಿಯ ಮಣ್ಣನ್ನ ತಿಲಕ ಹಚ್ಕೊಂಡು ಹೋಗ್ತಾ ಇದ್ರು. 1984ರಲ್ಲಿ ವಿಶ್ವ ಹಿಂದೂ ಪರಿಷತ್ತು ಇದನ್ನ ಕೈಗೆತ್ತಿಕೊಳ್ಳುವವರೆಗೆ ಕೂಡ ಅದು ಕೇವಲ ಆ ಅಯೋಧ್ಯೆಯ ಜನರ ವಿಚಾರ ಆಗಿತ್ತಷ್ಟೇ, ಇಡೀ ದೇಶದ ವಿಚಾರ ಆಗಿರಲಿಲ್ಲ.
ಜಾತಿ ಮತ ಪಂಥಗಳಲ್ಲಿ ಹಂಚಿ ಹೋದಂತ ಹಿಂದೂ ಸಮಾಜವನ್ನ ಒಂದುಗೂಡಿಸಬೇಕು. ಅದಕ್ಕೋಸ್ಕರ ಶ್ರೀರಾಮಚಂದ್ರನ ಆ ಪವಿತ್ರವಾಗಿರ್ತಕ್ಕಂಥ ಜನ್ಮಭೂಮಿಯ ಹೋರಾಟವನ್ನ ಇಡೀ ದೇಶಕ್ಕೆ ವಿಸ್ತರಿಸಬೇಕು ಅಂತ ಕಂಡುಕೊಂಡವರು ಯಾರು ಕೇಳಿದ್ರೆ ಲಾಲ್ ಕೃಷ್ಣ ಅಡ್ವಾಣಿಯವರು ರಥಯಾತ್ರೆಯನ್ನು ಮಾಡಿದರು. ಸೋಮನಾಥದಿಂದ ಅಯೋಧ್ಯೆಯವರೆಗಿನ ರಥಯಾತ್ರೆ. ಅದು ಎಂತ ಅದ್ಭುತ ರಥಯಾತ್ರೆ ಅಂತ ಕೇಳಿದ್ರೆ, ಎಲ್ಲೆಲ್ಲಿ ಆ ರಥ ಸಂಚರಿಸಿತ್ತು ಅಲ್ಲಿ ಲಕ್ಷ ಲಕ್ಷ ಜನ ಅದಕ್ಕೆ ಸೇರ್ಪಡೆಗೊಂಡು ಒಂದು ಅದ್ಭುತವಾದಂತಹ ಪ್ರಯತ್ನ. ರಥಯಾತ್ರೆಗಳು ನಡೆಯಿತು, ಶಿಲಾಪೂಜನೆಗಳು ನಡೆಯಿತು, ಮನೆ ಮನೆಗಳಿಂದ ಜನ ಇಟ್ಟಿಗೆಯಲ್ಲಿ ಓ ಜೈ ಶ್ರೀರಾಮ್ ಅಂತ ಬರೆದಂತ ಇಟ್ಟಿಗೆಗಳನ್ನ ತಮ್ಮ ಮನೆ ಮನೆಗಳಲ್ಲಿ ಪೂಜೆ ಮಾಡಿ ಅದನ್ನು ಅಯೋಧ್ಯೆಗೆ ಕಳಿಸ್ಕೊಟ್ರು. ಸಂತ ಯಾತ್ರೆಗಳು ನಡೆಯಿತು, ಪಾದುಕಾ ಯಾತ್ರೆಗಳು ನಡೆಯಿತು, ಜ್ಯೋತಿ ಯಾತ್ರೆ ನಡೆಯಿತು. ಈ ಎಲ್ಲ ಯಾತ್ರೆಯ ಮೂಲಕ ಇಡೀ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಕಚ್ನಿಂದ ಕಾಮರೂಪದವರೆಗಿನ ಇಡೀ ಹಿಂದೂ ಸಮಾಜವನ್ನ ಅಯೋಧ್ಯೆ ರಾಮ ಜನ್ಮಭೂಮಿಯ ಆಂದೋಲನಕ್ಕೆ ಜೋಡಿಸುವಂತ ಕೆಲಸವನ್ನು ನಾವು ಮಾಡಿದ್ವಿ. ಆವತ್ತಿನವರೆಗೆ ಬಾಬರನ ಪರವಾಗಿ ವಾದ ಮಾಡ್ತಾ ಇದ್ದಂತ ಕಾಂಗ್ರೆಸ್ಸಿಗೆ ಅರ್ಥ ಆಯಿತು, ಇಡೀ ಸಮಾಜ ಒಂದಾಗ್ತಾ ಇದೆ. ಇದು ಇದೇ ರೀತಿಯಾದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಬಿಜೆಪಿ ಇರಬಹುದು ಅಥವಾ ಇನ್ನಿತರ ಸಂಘ ಪರಿವಾರಕ್ಕೆ ಪ್ಲಸ್ ಆಗತ್ತೆ, ನಮಗೆ ಮೈನಸ್ ಆಗಬಹುದು ಅಂತ ಅರ್ಥಕೊಂಡಂತವರು ರಾಮನ ಜಪ ಮಾಡೋದಕ್ಕೆ ಶುರು ಮಾಡಿದ್ರು. ಇವತ್ತು ಯಾರು ಯಾವ ಕಾಂಗ್ರೆಸ್ಸಿಗರು ಇವತ್ತು ರಾಮನ ವಿರುದ್ಧ ಮಾತನಾಡ್ತಾ ಇದ್ದಾರೆ, ರಾಮ ಹುಟ್ಟಿರೋದಕ್ಕೆಲ್ಲ ಸರ್ಟಿಫಿಕೇಟ್ ತನ್ನಿ ಅಂತ ಕೇಳ್ತಾ ಇದ್ದಾರೆ, ಆ ಕಾಂಗ್ರೆಸ್ಸಿನ ರಾಜೀವ್ ಗಾಂಧಿ ಪ್ರಧಾನಿ ಆಗಿದ್ದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಫೈಜಾಬಾದ್ ಕೋರ್ಟ್ಗೆ ಮನವಿಯನ್ನ ಮಾಡಿ ಆ ರಾಮ ಜನ್ಮಭೂಮಿಯ ಮಸೀದಿಗೆ ಅಲ್ಲಿದ್ದಂತ ಆ ಕಳಂಕಿತ ಕಟ್ಟಡಕ್ಕಿದ್ದಂತ ಬೀಗವನ್ನು ತೆರೆದು ಹಿಂದೂಗಳಿಗೆ ಪೂಜೆ ಅಧಿಕಾರವನ್ನು ಮಾಡಿಸ್ಕೊಡ್ತಾರೆ. ಯಾರು? ರಾಜೀವ್ ಗಾಂಧಿ. ಆನಂತರ ಅವರದೇ ಸರ್ಕಾರದಲ್ಲಿದ್ದಂತ ಬೂಟಾ ಸಿಂಗ್ ಮತ್ತು ಎನ್ ಡಿ ತಿವಾರಿ, ನಾರಾಯಣ ದತ್ತ ತಿವಾರಿ ಇವರು ಬಂದು ಆ ಅಯೋಧ್ಯೆಯಲ್ಲಿ ರಾಮನ ಭವ್ಯ ಮಂದಿರಕ್ಕೆ ಶಿಲಾನ್ಯಾಸವನ್ನು ಮಾಡ್ತಾರೆ. ಇದೆಲ್ಲ ಮಾಡಿದ ಯಾರು? ಕಾಂಗ್ರೆಸ್ನವರು. ಅಂದ್ರೆ ರಾಮ ಜನ್ಮಭೂಮಿಯ ಹೋರಾಟದಲ್ಲಿ ಕಾಂಗ್ರೆಸ್ಸಿಗರಿದ್ರು. 1992ರಲ್ಲಿ ಆ ವಿವಾದಿತ ಕಟ್ಟಡವನ್ನು ನೆಲಸಮ ಮಾಡುವಾಗ ಕೇಂದ್ರದಲ್ಲಿದ್ದಂತಹ ಸರ್ಕಾರ ಕಾಂಗ್ರೆಸ್ಸಿನದ್ದು. ಹಾಗಾದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥ ಸಂಕಲ್ಪಕ್ಕೆ ಕಾಂಗ್ರೆಸ್ಸಿಗರು ಕೂಡ ಬದ್ಧರಾಗಿದ್ದು, ಕೇವಲ ಮುಸಲ್ಮಾನರನ್ನು ಓಲೈಕೆ ಮಾಡಬೇಕು ಅನ್ನುವಂಥ ಏಕೈಕ ದೃಷ್ಟಿಯಿಂದ ಈ ರಾಮ ಜನ್ಮಭೂಮಿಯ ವಿವಾದವನ್ನು ತಡೆಯುವಂತ ಕೆಲಸವನ್ನು ಮಾಡ್ತಾರೆ, ಆ ನಿರ್ಮಾಣವನ್ನು ತಡೆಯುವಂತ ಕೆಲಸವನ್ನು ಮಾಡ್ತಾರೆ, ವಿವಾದವನ್ನು ಎಬ್ಬಿಸ್ತಾರೆ. ದೇಶದಾದ್ಯಂತ ಎಲ್ಲೋ ಒಂದು ಕಡೆಯಲ್ಲಿ ಯಾವುದೇ ಕಾರಣಕ್ಕೂ ಶತಾಯಗತಾಯ ರಾಮನ ಮಂದಿರ ನಿರ್ಮಾಣ ಆಗಬಾರದು ಅನ್ನುವಂಥ ಸಂಚನ್ನ ಜಾತ್ಯತೀತವಾದಿ ಶಕ್ತಿಗಳು ಮಾಡ್ತಾರೆ. ಅಯೋಧ್ಯೆಯವರೆಗೆ ಹೊರಟಂತ ಲಾಲ್ ಕೃಷ್ಣ ಅಡ್ವಾಣಿಯವರ ರಥಯಾತ್ರೆಯನ್ನ ಬಿಹಾರದ ಸಮಷ್ಟಿಪುರದಲ್ಲಿ ತಡೆಯುವಂತ ಕೆಲಸ ನಡೆಯಿತು. ರಥಯಾತ್ರೆಯನ್ನು ತಡೀತಾರೆ. ಆವಾಗ ರಾಮ ಜನ್ಮಭೂಮಿಯಲ್ಲಿ ನಾವು ಕರಸೇವೆಯನ್ನು ಮಾಡ್ತೀವಿ ಅನ್ನುವಂತ ಘೋಷಣೆಯನ್ನ ಲಾಲ್ ಕೃಷ್ಣ ಅಡ್ವಾಣಿಯವರು ಮಾಡ್ತಾರೆ. 1990ರಲ್ಲಿ ಆ ಕರಸೇವೆಗೆ ಬೇಕಾಗಿ ದೊಡ್ಡ ಮಟ್ಟದ ಹೋರಾಟ ಇಡೀ ದೇಶದಲ್ಲಿ ನಡೆಯಿತು. ಲಕ್ಷ ಲಕ್ಷ ಜನ ಅಯೋಧ್ಯೆಯ ಕಡೆಗೆ ಧಾವಿಸಿದ್ರು. ನಮ್ಮ ಊರು ಮಂಗಳೂರಿನಿಂದ, ಪುತ್ತೂರಿನಿಂದ, ಸುಳ್ಯದಿಂದ ಸಾವಿರಾರು ಜನ ಆ ಅಯೋಧ್ಯೆಯ ರಾಮ ಜನ್ಮಭೂಮಿಯ ಹೋರಾಟಕ್ಕೆ ಕೈ ಜೋಡಿಸಿದ್ರು. ಆವಾಗ ಅಲ್ಲಿದ್ದಂತ ಸರ್ಕಾರ ಯಾರ್ದು? ಸಮಾಜವಾದಿ ಪಕ್ಷದ ಮುಲಾಯಂ ಸಿಂಗ್ ಯಾದವ್ನ ಸರ್ಕಾರ ಇತ್ತಲ್ಲಿ. ಅವನು ಹೇಳ್ತಾನೆ ಏನು, ಅಯೋಧ್ಯ ಫೈಜಾಬಾದ್ ಮೇ ಏಕ್ ಪರಿಂದ ಬಿ ಪರ್ ನೈ ಮಾರ್ನೆ ದೂಂಗ, ಒಂದು ಪಾರಿವಾಳವನ್ನ ಹಾರ್ಲಿಕ್ಕೆ ಕೂಡ ಬಿಡೋದಿಲ್ಲ ಅಂತ ಹೇಳ್ದ. ಸೆಂಟ್ರಲ್ ಗವರ್ಮೆಂಟ್ಗೆ ಕರೆಯನ್ನು ಮಾಡಿ ಅಲ್ಲಿಂದ ಸ್ಪೆಷಲ್ ಫೋರ್ಸ್ ಅನ್ನು ತರಿಸ್ತಾನೆ. ಮಿಲಿಟರಿ ಫೋರ್ಸ್ ಗಳನ್ನು ಹಾಕಿದ್ರು, ಇದ್ದ ಬದ್ದ ಎಲ್ಲಾ ಪೊಲೀಸರನ್ನ ತಂದು ಅಯೋಧ್ಯೆಗೆ ಹಾಕಿದ್ರು. ಯಾವುದೇ ಕಾರಣಕ್ಕೆ ಕೂಡ ಒಬ್ಬನೇ ಒಬ್ಬ ರಾಮ ಭಕ್ತನನ್ನ ಅಯೋಧ್ಯೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಕಲ್ಕತ್ತೆಯ ಒಂದು ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದ್ರು ಕೂತು ಮಾತಾಡ್ತಾ ಇರ್ತಾರೆ. ಅವರ ಹೆಸರು ರಾಮ್ ಕೊಠಾರಿ ಮತ್ತು ಲಖನ್ ಕೊಠಾರಿ ಅಂತ ಹೇಳಿ. ಡಿಸೆಂಬರ್ 8ನೇ ತಾರೀಕು ಅವರ ತಂಗಿಯ ಮದುವೆ, ಪೂರ್ಣಿಮಾ ಅನ್ನುವಂತ ಹೆಣ್ಣು ಮಗಳವಳ ಮದುವೆ. ಈ ಇಬ್ರು ಮಕ್ಕಳು ಹೇಳ್ತಾರೆ, ಅಮ್ಮ ನಾವು ಅಯೋಧ್ಯೆಯಲ್ಲಿ ಕರಸೇವೆ ನಡೀತಾ ಇದೆ, ನಾವು ರಾಮನಿಗೆ ಬೇಕಾಗಿ ನಮ್ಮ ಪ್ರಾಣವನ್ನು ಕೂಡ ಕೊಡೋದಕ್ಕೆ ಹಿಂಜರಿಯುವವರಲ್ಲ, ನಾವು ಅಲ್ಲಿಗೆ ಹೋಗಬೇಕು, ಆ ಕರಸೇವೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದಾಗ ತಾಯಿ ಹೇಳ್ತಾರಂತೆ, ಇಬ್ರು ಹೋಗಬೇಡಿ, ತಂಗಿಯ ಮದುವೆ ಇದೆ, ಒಬ್ಬರು ಹೋಗಿ ಸಾಕು. ಆದ್ರೆ ಅಣ್ಣ ತಮ್ಮಂದ್ರು ಇಬ್ಬರು ಕೂಡ ಹೇಳ್ತಾರೆ, ಅಣ್ಣನ ಬಿಟ್ಟು ತಮ್ಮ ಹೋಗೋದಿಲ್ಲ, ತಮ್ಮನನ್ನು ಬಿಟ್ಟು ಅಣ್ಣ ಹೋಗೋದಿಲ್ಲ. ಹೇಳ್ತಾರೆ, ಇಬ್ರು ಕೂಡ ಹೋಗ್ತೀವಿ, ರಾಮ ಜನ್ಮಭೂಮಿಯಲ್ಲಿ ಕರಸೇವೆಯನ್ನು ಮಾಡಿ ಮದುವೆಗಿಂತ ಮೊದಲು ನಾವು ವಾಪಸ್ ಆಗ್ಬಿಡ್ತೀವಿ ಅಂತ ಹೇಳಿ ಹೊರಡ್ತಾರೆ. ಹೋಗುವಾಗ ಅವರನ್ನು ದಾರಿಯಲ್ಲಿ ರೈಲಲ್ಲಿ ತಡೆದಂತಹ ಸಂದರ್ಭದಲ್ಲಿ ಇಬ್ರು ಕೂಡ ಇಳಿತಾರೆ. 400 ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ಅಯೋಧ್ಯೆಯನ್ನು ತಲುಪ್ತಾರೆ. ರಾಮ್ ಕೊಠಾರಿ, ಲಖನ್ ಕೊಠಾರಿ. ಹೋಗುವಾಗ ಲಕ್ಷಾಂತರ ಜನ ಇದ್ದಾರೆ. ಬೆಳಗಿನ ಹೊತ್ತು ಕರಸೇವೆ ಆರಂಭ ಆಗಬೇಕು ಅನ್ನೋಷ್ಟರಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್ ಆರಂಭ ಆಗುತ್ತೆ. ಅಲ್ಲಿ ರಾಮ ಭಕ್ತರನ್ನು ತಡೆಯುವಂತಹ ಪ್ರಯತ್ನಗಳು ನಡೆಯಿತು. ಈ ಇಬ್ಬರು ಅಣ್ಣ ತಮ್ಮಂದಿರು ಅತ್ಯಂತ ಚಾಲಾಕಿನಿಂದ ಏನ್ ಮಾಡಿದ್ರು, ಆ ಎಲ್ಲ ಭದ್ರತೆಗಳನ್ನ ಮುರಿದು
ಪೊಲೀಸರ ಸರ್ಪಗಾವಲನ್ನು ಮುರಿದು ನೇರವಾಗಿ ಆ ಕಳಂಕಿತ ಕಟ್ಟಡದ ಗೋಪುರದ ಮೇಲೆ ಹತ್ತುತ್ತಾರೆ. ಆ ಗೋಪುರದ ಮೇಲೆ ಭಗವಧ್ವಜವನ್ನು ಹಾರಿಸ್ತಾರೆ. ಯಾವ ಅಯೋಧ್ಯೆಯಲ್ಲಿ ಪಾರಿವಾಳವನ್ನು ಹಾರೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದ ಮುಲಾಯಂ ಸಿಂಗ್ ಯಾದವ್ ಆ ಅಯೋಧ್ಯೆಯ ಆ ವಿವಾದಿತ ಕಟ್ಟಡದ ಮೇಲೆ ಸ್ವತಃ ಭಗವಧ್ವಜ ಹಾರಿತು. ಕೂಡಲೇ ಅಲ್ಲಿದ್ದಂತ ಪೊಲೀಸ್ ಅಧಿಕಾರಿಗಳಿಗೆ ಗುಂಡು ಹಾರಿಸುವಂತ ಆದೇಶ ನಡೆಯಿತು. ಆ ಇಬ್ಬರು ಅಣ್ಣ ತಮ್ಮಂದಿರ ಮೇಲೆ ಗುಂಡನ್ನು ಹಾರಿಸಿದ್ರು. ಲಖನ್ ಕೊಠಾರಿಗೆ ಗುಂಡು ಬೀಳುತ್ತೆ. ನೆಲಕ್ಕೆ ಉರುಳಿದ ಆ ತಮ್ಮನನ್ನ ಮಡಿಲಿನಲ್ಲಿ ಹಾಕೊಂಡು ಅಣ್ಣ ನಿನಗೇನಾಗುವುದಿಲ್ಲ ಅನ್ನೋಷ್ಟರಲ್ಲಿ ಅಣ್ಣನ ತಲೆಗೊಂದು ಗುಂಡು ಬಿತ್ತು. ಇಬ್ಬರು ಕೂಡ ಆ ಪವಿತ್ರವಾದ ನೆಲದಲ್ಲಿ ಬಲಿದಾನವನ್ನು ಮಾಡ್ತಾರೆ. ರಾಮ್ ಕೊಠಾರಿ, ಲಖನ್ ಕೊಠಾರಿ ಅಂತ ಸಾವಿರ ಜನರ ಬಲಿದಾನ ನಡೆಯಿತು. ಜಲಿಯನ್ ವಾಲಾಬಾಗ್ನ ನಂತರ ಅತಿ ದೊಡ್ಡ ಮಟ್ಟದಲ್ಲಿ ಸರ್ಕಾರವೇ ಗೋಲಿಬಾರ್ ನಡೆಸಿ ಜನಸಾಮಾನ್ಯರನ್ನು ಹತ್ಯೆ ನಡೆಸಿದಂತ ಮತ್ತೊಂದು ಘಟನೆ ಇದ್ರೆ ಅದು ಅಯೋಧ್ಯೆಯ ಭೂಮಿಯಲ್ಲಿ 1990ರಲ್ಲಿ ಅಕ್ಟೋಬರ್ 30ನೇ ತಾರೀಕು. ಈ ಘಟನೆ ನಮ್ಮ ಇತಿಹಾಸದಲ್ಲಿ ನಮ್ಮವರಿಗೆ ಗೊತ್ತಿಲ್ಲ. ಸರ್ಕಾರಕ್ಕೆ ಲೆಕ್ಕ ಸಿಗಬಾರದು, ಸರ್ಕಾರ ಮಾಧ್ಯಮಗಳಿಗೆ ಲೆಕ್ಕ ಸಿಗಬಾರದು ಅಂತ ಹೇಳಿ ಎಷ್ಟೋ ಕರಸೇವಕರ, ಎಷ್ಟೋ ರಾಮ ಭಕ್ತರ ಹೆಣೆಗಳನ್ನು ತೆಗೆದು ಸರಯೂ ನದಿಗೆ ಎಸೆದ್ರು. ಆ ರಾಮ ಜನ್ಮಭೂಮಿಯ ಪವಿತ್ರವಾದಂತ ಆ ಮಣ್ಣನ್ನ ಹಿಂದೂಗಳು ಮತ್ತೆ ವಶಪಡಿಸಿಕೊಳ್ಳಬೇಕು ಅನ್ನುವಂತ ಪ್ರಯತ್ನ ಅಲ್ಲಿಗೆ ನಿಲ್ಲಿಲ್ಲ. ಮುಲಾಯಂ ಸಿಂಗ್ ಯಾದವ್ನ ಆ ಎಲ್ಲ ಸರ್ವಾಧಿಕಾರಿ ಧೋರಣೆಯ ಬಳಿಕ ಉತ್ತರ ಪ್ರದೇಶದ ಸರ್ಕಾರ ಮುರಿದು ಬಿತ್ತು. ಕಲ್ಯಾಣ್ ಸಿಂಗ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. 1992ರಲ್ಲಿ ಮತ್ತೆ ಕರಸೇವೆಯನ್ನು ಮಾಡ್ತೀವಿ ಅಂತ ಹೇಳಿ ಕಲ್ಯಾಣ್ ಸಿಂಗ್ ಘೋಷಣೆಯನ್ನು ಮಾಡ್ತಾರೆ. ದೇಶದ ಮೂಲೆ ಮೂಲೆಯಿಂದ ಸಾವಿರ ಜನ ಮತ್ತೆ ಅಯೋಧ್ಯೆಯ ಕಡೆಗೆ ಹೊರಟರು. ಇವತ್ತು ನಾವು ಹೇಳ್ತೀವಿ ವಾಜಪೇಯಿ ಅವರಂದ್ರೆ ಬಹಳ ಸಾತ್ವಿಕ ಮನುಷ್ಯ, ಅವರೇನೋ ಅಂತ ಉದ್ರೇಕಕಾರಿಯಾಗಿ ಮಾತನಾಡ್ತಾ ಇಲ್ಲ ಅಂತ ಹೇಳಿ. ಆದರೆ 1992ರ ಘಟನೆಯ ಆ ಡಿಸೆಂಬರ್ 6ರ ಘಟನೆಯ ಹಿಂದಿನ ದಿನ ಅಲ್ಲಿ ರಾಮ್ ಕಥಾ ಕುಂಜಿನಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ನೇರವಾಗಿ ಸೇರಿದಂತ ಲಕ್ಷಾಂತರ ಜನರಿಗೆ ವಾಜಪೇಯಿ ಅವರು ನೇರವಾದಂತಹ ಸಂದೇಶವನ್ನು ಕೊಟ್ಟಿದ್ರು. ಅವ್ರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ನಮಗೆ ಏನಿದೆ, ಕರಸೇವೆಯನ್ನು ಮಾಡಿ ಅಂತ ಆದೇಶ ಇದೆ. ಉತ್ತರ ಪ್ರದೇಶದ ಜನ ನಮ್ಮ ಸರ್ಕಾರವನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಪ್ರಣಾಳಿಕೆಯಲ್ಲಿ ಮೊದಲಿದ್ದಂತ ಮಾತೇನು, ಅಯೋಧ್ಯೆಯ ಪವಿತ್ರವಾದ ನೆಲದಲ್ಲಿ ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ನಾವು ಜನರಿಗೆ ಭಾಷೆ ಕೊಟ್ಟಿದ್ದೇವೆ. ಜನರು ಆ ಆಧಾರದಲ್ಲಿ ನಮ್ಮನ್ನು ಆಯ್ಕೆ ಮಾಡಿದರೆ ನಮಗೆ ಜನಾದೇಶ ಇದೆ ರಾಮ ಮಂದಿರವನ್ನು ಮಾಡಬೇಕು ಅಂತ ಹೇಳಿ. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ವಿಚಾರವನ್ನ ಜಾರಿ ಮಾಡೋದಕ್ಕೆ ಯಾವುದೇ ಸರ್ಕಾರಕ್ಕೂ ಕಾನೂನು ಅಡ್ಡಿಪಡಿಸುವ ಹಾಗಿಲ್ಲ. ಯಾಕಂದ್ರೆ ಅದು ಜನರು ಒಪ್ಪಿಕೊಂಡಿರುವಂತಹ ವಿಚಾರ. ವಾಜಪೇಯಿ ಅವರು ಭಾಷಣದಲ್ಲಿ ಹೇಳ್ತಾರೆ, ಇವತ್ತು ನಾವು ಲಕ್ಷಾಂತರ ಜನ ಸೇರಿದ್ದೇವೆ, ಇಲ್ಲಿ ನಾವು ಭಜನೆ ಕೀರ್ತನೆಗಳನ್ನ ಮಾಡಬಹುದು ಅಂತ ಹೇಳಿ ಹೈಕೋರ್ಟ್ನ ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ನಾವು ಭಜನೆಯನ್ನ ಮಾಡಬೇಕಿದ್ರೆ ನೆಲದಲ್ಲಿ ಕೂತ್ಕೊಳ್ಳಬೇಕಿದ್ರೆ ಇಲ್ಲಿ ಮೊನಚಾದ ಕಲ್ಲುಗಳಿದೆ, ನೆಲದಲ್ಲಿ ಸರಿಯಾದಂತ ವ್ಯವಸ್ಥೆ ಇಲ್ಲ, ಸ್ವಲ್ಪ ಇದನ್ನ ಸಮತಟ್ಟು ಮಾಡುವಂತ ಅನಿವಾರ್ಯತೆ ಇದೆ. ಹಾಗಾಗಿ ಸಮತಟ್ಟು ಮಾಡಬೇಕಿದ್ರೆ ಗುದ್ದಲಿ, ಹಾರೆ, ಪಿಕ್ಕಾಸುಗಳ ಅಗತ್ಯ ಕೂಡ ಬರುತ್ತೆ. ಈ ರೀತಿಯಾಗಿ ಮರುದಿನ ಏನು ನಡಿಬೇಕು ಅನ್ನೋದರ ಬಗ್ಗೆ ಸ್ವತಃ ವಾಜಪೇಯಿ ಅಂತ ನಾಯಕರು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ರು. ಅಂದ್ರೆ ಅಯೋಧ್ಯೆಯ ಪವಿತ್ರವಾದ ನೆಲದಲ್ಲಿ ಸುಮಾರು 5 ಶತಮಾನಗಳಿಂದ ಕಳಂಕಿತವಾಗಿರ್ತಕ್ಕಂಥ ಆ ಕಟ್ಟಡವನ್ನು ಕಿತ್ತು ಎಸಿಬೇಕು ಅನ್ನುವಂಥದ್ದು ಯಾವುದೋ ಒಂದು ಅನಿವಾರ್ಯ ಘಟನೆ ಅಲ್ಲ. ನೀವು ಅದನ್ನ ಪೂರ್ವ ನಿಯೋಜಿತ ಅಂತ ಹೇಳಿ, ಅದನ್ನ ಅಜೆಂಡಾ ಅಂತ ಹೇಳಿ, ಅದನ್ನ ಪ್ರೀ ಪ್ಲಾನ್ಡ್ ಅಂತ ಹೇಳಿ, ಅದು ಯಾವುದು ಕೂಡ ಸಮಸ್ಯೆ ಇಲ್ಲ. ಅದು ಹಿಂದೂ ಪೌರುಷದ ಪ್ರತೀಕವಾಗಿ ನಡೆದಂತ ಘಟನೆ. 5 ಶತಮಾನಗಳಿಂದ ಯಾವ ಸರ್ಕಾರಗಳಿಂದಲೂ ಕೂಡ ಅಳಿಸಲಾಗದಂತ ಕಳಂಕವನ್ನ ಬೆಳಗ್ಗೆ 11 ಗಂಟೆಗೆ ಆರಂಭಿಸಿ ಸಂಜೆ 4:15 ಗಂಟೆಗಿಂತ ಮೊದಲು ಬರಿಗೈಯಲ್ಲಿ ಪುಡಿಗಟ್ಟಿದಂತಹ ಪರಾಕ್ರಮ ಇದ್ರೆ ಅದು ಹಿಂದೂ ಸಮಾಜದ ಪರಾಕ್ರಮ. ಅದು ಆ ಬಾಬರಿಯ ನೆಲದಲ್ಲಿ ನಡೆದಂತಹ ಘಟನೆ ಏನಿದೆ ಅದು ಇಡೀ ರಾಜಕೀಯಕ್ಕೊಂದು ಹೊಸ ದಿಕ್ಕನ್ನು ಕೊಟ್ಟಿತು. ಭಾರತದ ರಾಜಕೀಯದಲ್ಲಿ ಮುಸಲ್ಮಾನರನ್ನು ಓಲೈಕೆ ಮಾಡುವಂತ ಏಕೈಕ ಸಿದ್ಧಾಂತವನ್ನು ನಾವು ಇವತ್ತಿನವರೆಗೆ ನೋಡ್ಕೊಂಡು ಬಂದಿದ್ವಿ. ಆದ್ರೆ ಇವತ್ತಿನ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತ ಕೇಳಿದ್ರೆ, ಸಿಎಂ ಇಬ್ರಾಹಿಂ ಹೇಳ್ತಾನೆ, ರಾಮ ಮಂದಿರ ನಿರ್ಮಾಣ ಆಗೋದಿದ್ರೆ ಅದಕ್ಕೆ ಒಂದು ಇಟ್ಟಿಗೆಯನ್ನು ನಾನು ಹೊರೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳಿ ಕಾಂಗ್ರೆಸ್ಸಿನ ಒಬ್ಬ ಮುಸಲ್ಮಾನ ಹೇಳ್ತಾನಂತಾದ್ರೆ ಆ ವಾತಾವರಣವನ್ನು ಸೃಷ್ಟಿ ಮಾಡಿರುವಂತದ್ದು ಈ ದೇಶದ ಹಿಂದೂ ಶಕ್ತಿ. ಜನಾರ್ದನ ಪೂಜಾರಿ ಯಾರು ಮಂಗಳೂರಿನ ದಸರಾದಲ್ಲಿ ಕೇಸರಿ ಪತಾಕೆಯನ್ನು ಹಾಕೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ, ಆ ಹಿರಿಯ ರಾಜಕಾರಣಿ ಜನಾರ್ದನ ಪೂಜಾರಿ ಅವರು ಮೊನ್ನೆ ಹೇಳಿಕೆ ಕೊಡ್ತಾರೆ, ಅಯೋಧ್ಯೆಯ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವುದನ್ನು ತಡೆಯೋದಕ್ಕೆ ಜಗತ್ತಿನ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿ ಜನಾರ್ದನ ಪೂಜಾರಿ ಅವರು ಹೇಳ್ತಾರೆ. ಅಂದ್ರೆ ಕೊನೆಗೂ ಕೂಡ ಐತಿಹಾಸಿಕ ಕ್ಷಣಗಳು ನಮ್ಮ ಕಣ್ಣ ಮುಂದೆ ಇದೆ. ಒಂದು ರೀತಿಯಲ್ಲಿ ರಾಮ ದೇವರು ತನ್ನ ಮಂದಿರವನ್ನು ತಾನೇ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಅವನಿಗೆ ಸಾಧ್ಯ ಇಲ್ವಾ ಅಂತ ನೀವು ಕೇಳಬಹುದು. ಆದರೆ ಭಗವತ್ ಸಂಕಲ್ಪಗಳೇ ಬೇರೆ,
ಗ್ರಾಮದ ದೇವರು ರಥವನ್ನು ಹತ್ತಿದ್ರು ಕೂಡ ಆ ರಥವನ್ನ 4 ಜನ ಸೇರಿ ಎಳೆದ್ರೆ ಮಾತ್ರ ಅನ್ನದೇ ರಥ ಮುಂದಕ್ಕೆ ಹೋಗ್ತದೆ. ಭಗವತ್ ಸಂಕಲ್ಪ ಯಾವ ರೀತಿ ಇದೆ ಅಂತ ಕೇಳಿದ್ರೆ ನಾವು ಜನರಿಗೊಂದು ಪ್ರೇರಣೆ ಸಿಗಬೇಕು. ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಬಿದ್ದ ಬಳಿಕ ಕಲ್ಯಾಣ್ ಸಿಂಗ್ ಸರ್ಕಾರ ಆಳ್ವಿಕೆಗೆ ಬಂದ ಸಂದರ್ಭದಲ್ಲಿ 92ರ ಏನು ಈ ಬಾಬರಿ ಕಟ್ಟಿದಂತ ಆ ಕಳಂಕಿತ ಕಟ್ಟಡ ಉರುಳಿ ಬಿದ್ದ ದಿನ ಬೆಳಗ್ಗೆ 10:30 11 ಗಂಟೆಗೆ ಚೌಹಾಣ್ ಅವರು, ಯಾರು ಆವತ್ತಿನ ಗೃಹ ಮಂತ್ರಿಗಳಾಗಿದ್ರು ಕೇಂದ್ರದಲ್ಲಿ, ಅವರು ಮುಖ್ಯಮಂತ್ರಿಗೆ ಕರೆ ಮಾಡ್ತಾರಂತೆ. ಕರೆ ಮಾಡಿ ಕೇಳ್ತಾರಂತೆ, ನೋಡಿ ಕೇಂದ್ರ ಗುಪ್ತಚರ ಇಲಾಖೆಯಿಂದ ನಮಗೊಂದು ಮಾಹಿತಿ ಬಂದಿದೆ, ಆ ವಿವಾದಿತ ಕಟ್ಟಡದ ಮೇಲೆ ಕರಸೇವಕರು ಹತ್ತಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಸಿಗ್ತಾ ಇದೆ, ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅಂತ ಕೇಳ್ತಾರಂತೆ. ಅದಕ್ಕೆ ಕಲ್ಯಾಣ್ ಸಿಂಗ್ ಅವರು ಹೇಳ್ತಾರೆ, ಬಹಳ ಸ್ಪಷ್ಟವಾದ ಉತ್ತರ. ಅವರು ಹೇಳ್ತಾರೆ, ನಿಮಗೆ ಕಟ್ಟಡವನ್ನು ಹತ್ತಿದ್ದಾರೆ ಅನ್ನುವಂಥ ಮಾತ್ರ ಮಾಹಿತಿ ಇರೋದು. ಮಧ್ಯಾಹ್ನ 12:30 ಒಳಗಡೆ ಮೊದಲ ಗುಂಬಜನ್ನು ಉರುಳಿಸ್ತಾರೆ, 3 ಗಂಟೆಯ ಒಳಗೆ 2ನೇ ಗುಂಬಜು, 4:15ಗಿಂತ ಮೊದಲು 3 ಗುಂಬಜುಗಳು ನೆಲಕ್ಕೆ ಬೀಳಲಿಕ್ಕಿವೆ. ಕೇವಲ ಗುಂಬಜುಗಳು ಬೀಳೋದಲ್ಲ, ಉತ್ತರ ಪ್ರದೇಶದ ಸರ್ಕಾರವೂ ಬೀಳುತ್ತೆ, ದೇಶದ 4 ಸರ್ಕಾರಗಳು ಬೀಳ್ತವೆ. ರಾಮನ ಪಾದದ ಅಡಿಯಲ್ಲಿ ನಮ್ಮ 4 ಸರ್ಕಾರಗಳು ಬಿದ್ದರೆ ನಮಗೇನೂ ಕೂಡ ಬೇಸರ ಇಲ್ಲ ಅಂತ ಹೇಳಿ ಕೇಂದ್ರದ ಆ ಗೃಹ ಸಚಿವರ ಕರೆಯನ್ನ ಕಲ್ಯಾಣ್ ಸಿಂಗ್ ಕಟ್ ಮಾಡ್ತಾರಂತೆ. ಅವ್ರು ಹೇಳ್ತಾರೆ, ನನ್ನ ಪೊಲೀಸರ ಒಂದೇ ಒಂದು ಗುಂಡು ಕೂಡ ರಾಮ ಭಕ್ತರ ಎದೆಗೆ ಬೀಳೋದಿಲ್ಲ, ನನ್ನ ಸರ್ಕಾರ ಬಿದ್ದರೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಕಲ್ಯಾಣ್ ಸಿಂಗ್ ಆ ಮಾತಿಗೆ ನಡ್ಕೊಂಡ್ರು. ಆದರೆ ಆವತ್ತು ಕೇಂದ್ರ ಸರ್ಕಾರ ಅಲ್ಲಿ ನೇಮಿಸಿದ್ದಂತ ಇಂಡೋ ಟಿಬೇಟಿಯನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನವರು ರಾಮ ಭಕ್ತರ ಮೇಲೆ ಗೋಲಿಬಾರ್ ಮಾಡ್ತಾರೆ. ಅತ್ಯಂತ ಭಯಾನಕವಾದಂತಹ ರಕ್ತಪಾತ ಅಲ್ಲಿ ನಡೆಯುತ್ತೆ. ಬಹುಶಃ ನೀವು ಕೇಳಬಹುದು, ಒಂದು ದೇವಸ್ಥಾನಕ್ಕೆ ಬೇಕಾಗಿ ಇಷ್ಟೆಲ್ಲ ರಕ್ತಪಾತಗಳ ಅನಿವಾರ್ಯತೆ ಇದೆಯಾ ಅಂತ ಹೇಳಿ. ಶಾಂತಿ ಅನ್ನುವಂಥದ್ದು ಕ್ರಾಂತಿಯ ನಂತರ ಬರುತ್ತೆ ಅನ್ನುವಂಥದ್ದು ಇತಿಹಾಸದಿಂದ ನಾವು ಕಂಡುಕೊಂಡಿರುವಂತಹ ಸತ್ಯ. ಇವತ್ತು ಈ ದೇಶದಲ್ಲಿ ಹಿಂದೂ ಶಕ್ತಿ ಜಾಗೃತಗೊಂಡಿದೆ. ಅದಕ್ಕೆ ಕಾರಣ ಆ ಅಯೋಧ್ಯೆಯ ರಾಮ ಜನ್ಮಭೂಮಿಯ ಹೋರಾಟ. ಆ ರಾಮ ಜನ್ಮಭೂಮಿಯ ಹೋರಾಟದಿಂದಾಗಿ ಇಡೀ ದೇಶದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಯಿತು. ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳಬೇಕು. ಒಬ್ಬ ರಾಮನ ಚಿತ್ರವನ್ನು ನಾವು ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ, ಆದರೆ ಜನ್ಮಭೂಮಿಯಲ್ಲಿ ಅವನಿಗೊಂದು ಮಂದಿರವನ್ನು ಕಟ್ಟಿಕೊಡುವಂತ ಯೋಗ್ಯತೆ ನಮಗಿಲ್ಲ ಅಂದ್ರೆ ಈ ಷಂಡತನಕ್ಕೆ ನಾವೇನು ಹೇಳಬೇಕು? ಆ 1992ರಲ್ಲಿ ಕಟ್ಟಿದಂತ ಒಂದು ಟರ್ಪಾಲಿನ ಜೋಪಡಿಯಲ್ಲಿ ಇವತ್ತಿನವರೆಗೆ ರಾಮ ಇದ್ದಾನೆ. ಬಹುಶಃ ಇಲ್ಲಿ ಬಿಜೆಪಿಯ ಯಾವುದೇ ನಾಯಕರು ಇರ್ಬೋದು, ನನಗೇನು ಬೇಸರ ಇಲ್ಲ. ರಾಮನ ವಿಚಾರದಲ್ಲಿ ರಾಜಕೀಯ ಮಾಡಿದ್ರೆ ಅದು ಯಾರಿಗೂ ಒಳ್ಳೆಯದಾಗೋದಿಲ್ಲ. ಅದು ನರೇಂದ್ರ ಮೋದಿಯವರೇ ಇರಬಹುದು. ಮುಂದಿನ ಚುನಾವಣೆಗೆ ಹೋಗೋದಕ್ಕಿಂತ ಮೊದಲು ಅಯೋಧ್ಯೆಯ ಪವಿತ್ರವಾಗಿರ್ತಕ್ಕಂಥ ಭೂಮಿಯಲ್ಲಿ ರಾಮನ ಮಂದಿರ ನಿರ್ಮಾಣ ಆಗಬೇಕು. ಇವತ್ತು ಯಾವ ವಿರೋಧ ಪಕ್ಷ ಕೂಡ ನಿಮ್ಮನ್ನು ವಿರೋಧಿಸುವಂತಹ ಧೈರ್ಯವನ್ನು ತೋರಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟ್ನ ತೀರ್ಪು, ಸುಪ್ರೀಂ ಕೋರ್ಟ್ ಏನ್ರಿ, ಸುಪ್ರೀಂ ಕೋರ್ಟ್ 1992 ಸಂದರ್ಭದಲ್ಲಿ ಆ ಉತ್ತರ ಪ್ರದೇಶದಲ್ಲಿ ಅಲ್ಲಿ ದೋಷಿಪುರ್ ಅಂತ ಹೇಳಿ ಅಲ್ಲೊಂದು 4 ಗೋರಿಗಳಿವೆ. ಆ ಗೋರಿಗಳನ್ನು ತೆರವು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೆ ಕೂಡ ಉತ್ತರ ಪ್ರದೇಶದ ಸರ್ಕಾರ ತೆರವು ಮಾಡೋದಿಲ್ಲ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಅವಳು ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಆ ಮುಸ್ಲಿಂ ಮಹಿಳೆಗೆ ಗಂಡನಿಂದ ಜೀವನಾಂಶವನ್ನ ತೆಗೆಸಿಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಹೇಳಿದ್ರೆ ಸರ್ಕಾರ ಏನ್ ಮಾಡುತ್ತೆ? ರಾಜೀವ್ ಗಾಂಧಿಯ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುತ್ತೆ. ಹಾಗಾದ್ರೆ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘಿಸಿದಂತಹ ಸಾವಿರಾರು ಉದಾಹರಣೆಗಳಿವೆ. ನ್ಯಾಯಾಲಯದ ಹೊರಗಡೆ ಇದನ್ನು ಇತ್ಯರ್ಥಪಡಿಸಬೇಕು. ಅಯೋಧ್ಯೆಯ ಪವಿತ್ರ ನೆಲದ ಮೇಲೆ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣ ಆಗಬೇಕು. ಅದರ ಮೇಲೆ ಹಾರಾಡುವಂತಹ ಆ ಭಗವತ್ ಧ್ವಜವನ್ನ ಇಡೀ ಹಿಂದೂ ಸಮಾಜ ಕಣ್ತುಂಬಿಕೊಳ್ಳುವಂತಹ ದಿನ, ಆ ಪವಿತ್ರವಾಗಿರ್ತಕ್ಕಂಥ ದಿನ ಆದಷ್ಟು ಹತ್ತಿರ ಬರಬೇಕು. ಹಿಂದೂ ಸಮಾಜವನ್ನ, ರಾಮ ಮಂದಿರವನ್ನ ವಿರೋಧಿಸಿಕೊಂಡು ಯಾರೂ ಕೂಡ ಬದುಕುವಂತಹ ಸ್ಥಿತಿ ಇವತ್ತಿಲ್ಲ. ಇದನ್ನ ನಮ್ಮ ದೇಶದ ಜನ ಪ್ರೂವ್ ಮಾಡಿ ಆಗಿದೆ. ಯಾವ ಯಾವ ನೆಲದಲ್ಲಿ ಹಿಂದೂ ವಿರೋಧಿಗಳು, ಯಾವ ಯಾವ ನೆಲದಲ್ಲಿ ರಾಷ್ಟ್ರೀಯತೆಯ ವಿರೋಧಿಗಳಿದ್ದಾರೆ, ಅಲ್ಲೆಲ್ಲರ ಕಡೆಯಲ್ಲಿ ಅವರನ್ನ ಮೂಲೆಗೆ ಹಾಕುವಂತ ಕೆಲಸಗಳು ನಡೆದಿದೆ. ಕೇರಳ ಮಾತ್ರ ಬಾಕಿ ಉಳಿದಿರುವಂತದ್ದು. ಶಬರಿಮಲೆಯ ವಿಚಾರದಿಂದಾಗಿ ಅಲ್ಲಿ ಮತ್ತೆ ರಾಷ್ಟ್ರೀಯತೆ ವಿಜೃಂಭಿಸ್ತಾ ಇದೆ, ಅಲ್ಲಿ ಮತ್ತೆ ಹಿಂದೂ ಶಕ್ತಿ ಜಾಗೃತಗೊಳ್ತಾ ಇದೆ. ಶಬರಿಮಲೆಯ ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಬೇಕು. ಮಹಿಳೆಯರಿಗೆ ಶಬರಿಮಲೆಯ ಒಳಗಡೆ ಪ್ರವೇಶ ಕೊಡಬೇಕು ಅಂತ ಅಲ್ಲ, ಯಾರಿಗೆ ಎರೆಗೆ ಮತ್ತೆ ದೇವರ ನಿಮಿತ್ತ ಭಕ್ತಿ ಉಂಟು ಅಗಲೇರ್ಲ ಬಂದಿಗೆ ನಮ್ಮನ ಊರದ ಪುಣ್ಯ ಏರ್ಲ ಶಬರಿಮಲೆಗೆ ಪೋಪೇರ ಕೈದೇರ್ಪಲಿ ಏರ್ಲ ಪೋಪುಜರು ಆ ಪೋಪುನಂಚಿನ ವ್ಯಕ್ತಿನ ಹಿರುಮಡಿ ತಗೊಲಾಡಿ 4 ತಾರ ಇದು ಆಕೆ ಎಣ್ಣೆ ಜಿಂಜದು ಕಡಲು ಆಗಿ ನೆಯ್ಪಾಡ್ದು ಕಡಬುಡುಪುಯವರಿಗೆ ನಮ್ಮನ ಅಪ್ಪ ಇಡ್ಲು ಅಪ್ಪನ ಕಾರ್ಬದಾಯ ಪೋಪುನ ಅಪ್ಪನ ಆಶೀರ್ವಾದನ 11 ಮಲೆಗೆ ಬಿದೊಡ್ನೆ ನಮ್ಮನ ವಾಪುಣ್ಣು ಪುಣ್ಯವೆಲ್ಲ ಪೋಡು ಬಂದು ಆಸೆಡಿಚ್ಚರು ಏರಾವರ್ತಿ ಸಾಯಿಬೇದಿಗೆ ಆಲ್ನ ರೆಹನಾ ಫಾತಿಮಾ ಅಂದ್ ಆ ಸಾಯಿಬೇದಿ ಬೊಕೊಡ್ತಿ ಆಲ್ನ ಕ್ರಿಶ್ಚಿಯನ್ಸ್ ಆಲೆ
ಈ ಮಾತ ಬೇತೆ ಬೇತೆ ಶಕ್ತಿನ ಮಾತ ಸೇರಿದ ಅಯೋಧ್ಯೆನ ಆ ಶಬರಿಮಲೆತ ಭೂಮಿನ ಹಾಳು ಮಲ್ಪಡುವುದು ಈ ಪ್ರಯತ್ನ ಆಗಲ್ಲ. ಸುಮಾರು 200 ವರ್ಷದಿಂದ ಅವನೊಂದು ಕಟ್ಟಳೆ ಉಂಡು, ಒಂಜಿ ಕಾಯ್ದೆ ಉಂಡು, ಸಂಪ್ರದಾಯ ಉಂಡು. ಆ ಸಂಪ್ರದಾಯ ನಾಶ ಮಲ್ಪಡು ಬಂದ ಉದ್ದೇಶ ಕಮ್ಯುನಿಸ್ಟ್ ಸರ್ಕಾರ ಮುರಣಿದೋಡು ನಾನು ಮಲೆಕ ಬಾಬುನಾಗ್ಲಿನ ಮಾತ ಏರೇರಿ ಕೇಸರಿ ಪಂಚಪಾಡೊಂದು ಬೋತೇರಾಗ್ಲಿನ ಮಾತ ಮಲೆ ತಮಿತ್ತು ಬಿಡೊಂದಿಜ್ಜರಿಗೆ ಮಲೆಟ್ಟು ಪೊಲೀಸ್ ಆಗ್ಲಿನ ಪಾಡ್ದು ಮುರಾಣಿ ಮುಟ್ಟ ಮಲೆಟ್ಟು ತಿರುಗುನೊಚ್ಚಿದ ಪೊಲೀಸ್ ಆಗಲು ಕಾರಿಗೆ ಬೂಡ್ಸು ವಾಡೊಂದಿದ್ದಾರೆ ಅಗುಲ್ನ ಮಾಲೆ ಬಾಡ್ದು ಮೃತೊಟ್ಟು ಬೋಂತೇರಿ ಇನ್ನ ಆದೇಶ ಮಲ್ದೇರು ಬಂಡ ನಂಡ ಮಲೆಟ್ಟು ಬೇಲೆ ಮಲ್ಪನಚ್ಚಿದ ಮಾತಾ ಪೊಲೀಸ್ ಆಗಲು ಡ್ಯೂಟಿ ಮಲ್ಪನಾಗ ಕಾರ್ಡ್ ಬೂಡ್ಸು ಅನಿವಾರ್ಯವಾದ ಬೋಡು ಪಾಡೋಡೆ ಕಡ್ಡಾಯವಾದ ಪಾಡೋಡು ಇಂಚಿತ್ತಿನ ಸ್ಥಿತಿ ನಿರ್ಮಾಣ ಮಲ್ತದೆ ನಮ್ಮನ್ನು ಒಂದು ಸಾನ್ನಿಧ್ಯ ಹಾಳು ಮಲ್ಪನ ಕೆಲಸ ಕೇರಳಡು ನಡುತ್ತೊಂದು ಅವನಿಗೆ ಅವಾಗ ನೆತ್ತ ವಿರುದ್ಧ ಒಂದು ಹಿಂದೂ ಸಮಾಜ ಸಂಘಟಿತರ ಅಪನಚ್ಚಿದ ದಿನ ಆಯ್ತು ಕೈತಲ್ ಬೈದನು ಬಾರಿ ಮಲ್ಲ ಮಟ್ಟಡು ಒಲಾಂಡ ಕಮ್ಯುನಿಸ್ಟ್ದಾಗಲು ಈ ಪ್ರವೃತ್ತಿನ ಹೊಂತೈಜಿರು ನಾಂಡ ಕೇರಳದ ಆ ಶಬರಿಮಲೆತ ದೇವಸ್ಥಾನ ಹಿಂದೂ ಸಮಾಜ ಸಂಘಟಿತ ಆವಡೆ ನಮ್ಮನ ಪರಿಸ್ಥಿತಿ ಹೆಂಚ ಕೇಳು ನಾಂಡ ಒಂಜಿ ಪುಚ್ಚೆನು ಒಂಜಿ ಕೋನೆಡಬಾರ್ದು ನಿಗುಲು ಹಾಕಲೆ ಸುರೂಕು ಒಲ್ಪಲ ಪೋರೆ ಜಾಗದಿಕ್ಕುಣ ಅಂತ ತೂಬಿಡವು ಕಂಡಿಡು ಬಾಕಿಲು ಒಲ್ಪಲ ತೂಪುಡು ಒಲ್ಪಲ ಜಾಗಿಜಿಂದು ಗೊತ್ತಾಗಬೇಕು ಇನ ಮಲ್ಪುಡು ಮಂಡ ಪುಚ್ಚೆಲ್ಲಾಗಿದ ಬೋದು ನಿಗಲ್ಲ ಕಂಟೆ ಹಿಡಿದು ಬತ್ತನು ಇನ್ನು ಹಿಂದೂ ಸಮಾಜದ ಸ್ಥಿತಿ ಅಂಚನೆ ಆತನು ಒಂಜಿಗರೇಟ್ ಕ್ರೈಸ್ತರನಾಗಲ್ಲ ಒಂಜಿಗರೇಟ್ ಮುಸಲ್ಮಾನರಾಗಲ್ಲ ಒಂಜಿಗರೇಟ್ ಕಮ್ಯುನಿಸ್ಟರು ಒಂಜಿಗರೇಟ್ ಅಗಲಿನ ಮಾತು ಓಟುಗು ಬೋಡ ದಿಪ್ಪು ನಂಚಿದ್ದ ಈ ಜಾತ್ಯತೀತವಾದಿಲು ಮೊಗಲು ಹೆಂಚಿನ ಜಾತ್ಯತೀತವಾದಿಲು ಬಂದಂಡ ಮೊಗಲಿಗೆ ಬಂಟರ ಸಂಘಡ್ಬೋದು ಬಂಟರ್ನ ಬಗ್ಗೆ ಪಾತಿರುವರು ಬಿಲ್ಲವರ ಸಂಘಡ್ಬೋದು ಬಿಲ್ಲವರನ ಬಗ್ಗೆ ಪಾತಿರುವರು ಬ್ರಾಹ್ಮಣರ ಸಂಘಡ್ಬೋದು ಬ್ರಾಹ್ಮಣರನ ಬಗ್ಗೆ ಪಾತಿರುವರು ಮುಲ್ಪ ಒಲ್ಪಲಾಗಲಿ ಜಾತ್ಯತೀತವಾದ ಅಡ್ಡ ಬರ್ಬುಜಿ ಅಂಡ ಹಿಂದೂ ಬನ್ಪುನಂಚಿದ ಬೋರ್ಡ್ ತೊಗೊಂಡು ಅಂಡ ಅಡ್ಡ ಬರ್ಬುಜರು ಹಿಂದೂ ಸಮಾಜ ನಮ್ಮ ಮಾತು ಒಂಜಿ ಬಣ್ಣದ ಅಂಡ ನೆಕ್ಕ ಬರ್ಬುಜರು ಅಪಗಾಂಡ ಹಿಂದೂ ಸಮಾಜದ ಒಂಜಿ ಮಲ್ಪರ ಒಂಜಿ ವೇದಿಕೆ ಬೋಡತ್ತ ಆ ಕೆಲಸವನ್ನು ಈ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಜಾಗರಣ ವೇದಿಕೆ RSS ದುರ್ಗಾವಾಹಿನಿ ಮುಗುಲು ಮಾತು ಮಲ್ತೊಂದುಲ್ಲೇರು ಆಯ್ನಡ್ದವರ ಈ ಸಮಾಜ ಸಂಘಟಿತ ಆಯೋಜನ ಅಂಡ ಜಗತ್ತು ಮುಸಲ್ಮಾನರಿಗೆ ಬೋಡೋದು ಬೇತ ಮಸ್ತ್ ದೇಶಲಿಲ್ಲ ಕ್ರೈಸ್ತರ ಬೋಡೋದು ಆಗ್ಲೇ ಬೇತ ಮಸ್ತ್ ದೇಶಲಿಲ್ಲ ಹಿಂದುಲೆಗೆ ದಿಪ್ಪು ನಂಚಿದ ಒಂಜಿ ದೇಶ ಬಂಡವು ಭಾರತ ಮಾತ್ರ ಒಂಜಿ ಕಾಲದ ಒಡೆಮುಟ್ಟ ಇತ್ತು ಕೇಳಿದ ಬಾಲಿ ಬೋರ್ನಿಯೋ ಇಂಡೋನೇಷ್ಯಾ ಫಿಲಿಪೈನ್ಸ್ ಮೆಕ್ಸಿಕೋ ಮುಟ್ಟ ಹಿಂದೂ ಸಮಾಜದ ಆಧಿಪತ್ಯ ಎತ್ತನು ಇನಿಕರ ಇಂಡೋನೇಷ್ಯಾ ಪೋಯರ್ನಾಂಡ ಜಕಾರ್ತ ಪೋಯರ್ನಾಂಡ ಅಲ್ಪನಿಗೆ ಹಿಂದೂ ದೇವಸ್ಥಾನಗಳು ತೋರದಿಕ್ವ ಕಾಂಬೋಡಿಯಾ ಬಂದ ದೇಶ ಉಂಡು ಅವಳು ಅಂಗ ಕೋರವಾಟ ಬಂದ ದೇವಸ್ಥಾನ ಉಂಡು ಅಗಲ ಬಾವುಟೋಡು ಚಿನ್ನ ಹೋಗಿ ಎಣ್ಣಂಡ ಆ ಅಂಗ ಕೋರವಾಟ ದೇಶ ಆಯ್ತ ಚಿತ್ರ ಮುಸ್ಲಿಂ ದೇಶ ಆ ಮುಸಲ್ಮಾನ ದೇಶದ ಬಾವುಟದ ಚಿನ್ನ ಹೋಗಿ ಎಣ್ಣಂಡ ಅವು ನಮ್ಮನ ದೇಶದ ನಮ್ಮನ ದೇವರ ದೇವಸ್ಥಾನವು ಅವಾಗ ಅಡೆಮುಟ್ಟ ಚಿನ್ನ ಹಿಂದೂ ಸಮಾಜ ಕುಂಟಿದ ನಾವೊಂದು ಬತ್ತದೀತೆ ಒಡೆಮುಟ್ಟ ಪರಿಸ್ಥಿತಿ ಕೇಳಿದ ನಮ್ಮ ಉಲಾಯಿಡಿಪ್ಪು ನಂಚಿದ ಒಂಜಿ ಪ್ರದೇಶ ಎಲ್ಲ ನಮ್ಮನ್ನ ಕೈ ತತ್ತದ ಪೋಂದಿಲ್ಲ ಇನ್ನು BC ವಾಡೋಡು ಸಭೆ ಮಲ್ಪೋಡಿಂದ ಅಂಡ ಆ ಏರ ಬಂದ್ಬೇಗೆ ಅವಳು ನಿಗುಲು ಜಾಗಂಟೆ ಬಟ್ಟರವೆಲ್ಲಿ ಗಂಟಮಣಿ ಬಟ್ಟರವೆಲ್ಲಿ ಪಟಾಕಿ ಬಿಟ್ಟರವೆಲ್ಲಿ ಮೈಕ್ ಜಾಸ್ತಿ ದಿವರವೆಲ್ಲಿ ಅಪಗಾಂಡ ಹಿಂದೂ ಸಮಾಜಕ್ಕೂ ಸ್ವಾತಂತ್ರ್ಯ ಬೋಲುಂಟು ನಮ್ಮನ್ನ ಇಲ್ಲಡ ಮಾತ್ರ ಸಮಾಜಕ್ಕೂ ಜತ್ತನ ನಮಗೆ ಹಿಂದುತ್ವ ಅತನಾಂಡ ಹಿಂದೂ ಸಮಾಜಡಿ ಯಾನೊಂಜಿ ಗುರುತಿಸವನು ವ್ಯಾಪನ್ಪುನಂಚಿತ ಸ್ವಾತಂತ್ರ್ಯ ಇಜ್ಜ ಒಂದೇ ಉಲಾಯಿ ಬೆಟ್ಟದ ಪರಿಸರಡು ಕೇಸರಿ ಶಾಲು ಬಾಡುದು ದತ್ತಪೀಠ ಪಿದಡಿಯರು ಬಂದು ತಲುವರಡು ಕಡುಪು ನಂಚಿದ ಕೆಲಸವನ್ನು ಮಾತನಾಡಪ್ಪ ಕರಾವಳಿ ಭಾಗೋಡು ಈ ರೀತಿಯ ಒಂದು ಪ್ರಕ್ಷುಬ್ಧ ವಾತಾವರಣ ಪುನಗ ಒಲ ಒಂಜಿ ಕೆಡೆಟ್ಟು ಆ ರಾಮ ಜನ್ಮ ಭೂಮಿದ ಕಾಲುಡು ನಮ್ಮ ಈನ ಒಗ್ಗಟ್ಟಿತ್ತು ಆ ಒಗ್ಗಟ್ಟು ಈ ಸಮಾಜಡು ಕೊಡುವರ ಬರೋಡು ಇಜಿಂದಾಂಡ ನಮ್ಮ ಭವಿಷ್ಯತ್ತಿಗೆ ಭಂಗ ಉಂಡು ಕರಾವಳಿದ ಭಾಗ ಇಂಚಕ್ಕೆ ಏನಾಂಡ ಒಂಜಿ ಭಾಗೋಡು ಕೇರಳ ಮಲ್ಬಾರ್ ಐಸಿಸ್ ಓಲು ಸಿರಿಯಾದ ಐಸಿಸ್ ಉಗ್ರಗಾಮಿಲಿಗೆ ಮುಲ್ಪರ್ದ 23 ಜನ ಟ್ರೈನಿಂಗ್ ಆದ ಒಬ್ಬರಿಗೆ ಅವನು ನರಾತ ಪನ್ಪನ ಅಲ್ಪ ಐಸಿಸ್ ತಗಲ ಶಿಬಿರ ನಡಪಡು ನಾನೊಂಜಿ ಮೂಲೆಡ್ ನಮ್ಮ ಕಿಪ್ಪುನಿಯರ್ಗಿಂಡ ಬಡ್ಕಳದಗಲು ಅವಳು ಇಡೀ ಆಧುನಿಕ ಭಾರತೋಡು ಟೆರರಿಸಮ್ ಪರಿಚಯ ಮಲ್ತಿನ ದುಷ್ಟರು ಆ ಬಟ್ಕಳ ಬ್ರದರ್ಸ್ ಅಗಲು ಮಾತ್ರ ಬಟ್ಕಳದಗಲು ಇಂಜಿನಿಯರ್ನಗಳು ಡಾಕ್ಟರ್ನಗಳು ಪೂರ ಬಾಂಬು ಬೋದನ್ ತಿರ್ಗೊಂದುಲ್ಲೇರು ಸೊಂಟ ಬಾಂಬು ಕಟ್ಟೊಂದು ತಿರ್ಗೊಂದುಲ್ಲೇರು ಆ ಬಟ್ಕಳ ಬಗ್ಗೆ ಕೇರಳದ ನಡು ಟಿಪ್ಪುನಗಲು ನಮ್ಮ ಒಡೆಮುಟ್ಟದ ಪರಿಸ್ಥಿತಿಗೆ ಏನಂಡ ಬಿಹಾರದ ಹುಂಕಾರ್ ರ್ಯಾಲಿ ಬಾಂಬ್ ಬ್ಲಾಸ್ಟ್ ಆಪುಡು ಆ ಹುಂಕಾರ್ ರ್ಯಾಲಿ ಬಾಂಬ್ ಬ್ಲಾಸ್ಟ್ ಆಯ್ನೈಕ್ ದುಡ್ಡು ಸರಬರಾಜು ಮಲ್ದಿನ ಏರಿಕೆ ಏನಂಡ ನಮನ ಪಂಜಿ ಮೊಗೇರದ ಆಯೇಷಾ ಬನ್ಪುನ ಚಿತ್ತ ಒಂಜಿ ಪುಣ್ಣು ಆ ಆಯೇಷಾ ಏರು ಆಲ ಸರಿ ಪುದರ್ ದೋಣಾಂಡ ಆಲ ಪುದರ್ ಸಕಲೇಶಪುರದಲ್ಲಿ ಪುದರ್ ಆಶಾ ಪುತ್ತೊಳಿ ಬಂದಿಲ್ಲ ಅಲ್ಲಿ ಎತ್ತೊಂತರಿಗೆಲ್ಲನೆ ಆ ಆಶಾ ಬನ್ಪುನ ಜುಬೇರ್ ಬನ್ಪುನ ಲವ್ ಮಲ್ತದ ಮದುವೆ ಆದ ಅಲ್ಲ ಪುದರ್ ಚೇಂಜ್ ಮಲ್ತೆ ನೇಮ್ ಪ್ಲೇಟ್ ಚೇಂಜ್ ಆಂಡು ಬುರ್ಕಬಾಡಿ ಅಲ್ಲೇನು ಭಯೋತ್ಪಾದನದ ಕೃತ್ಯ ಮತ್ತೆ ಬಳಕೆ ಮಲ್ತೆ ಇನ್ನು ಬಿಹಾರದ ಜೈಲಿಡು ಕುರಿಯೊಂದುಲ್ಲಲು ಅಪಗಾಂಡ ಇಂಚಿನ ಪ್ರಯತ್ನ ನಮ್ಮನ್ನ ತುಳುನಾಡು ನಮ್ಮನ ಈ ಮಂಗಳೂರು ಭಾಗ ನಡುತ್ತೊಂದಿಲ್ಲ ನಮ್ಮ ಸಮಾಜ ಸಂಘಟಿತ ಅವಡು ನೆಕ್ಕಬೋಡಾದ ಇಂಚಿನ ಮಲ್ಪೋಡು ಕೇಳಿದಾಂಡ ನೆಕ್ಕಬೋಡಾದ ಸಮಾಜನ ಸಂಘಟಿತ ಮಲ್ಪೋಡುದಾಂಡ ಇಂಚಿನ ಧಾರ್ಮಿಕ ಕೆಲಸಲಾವಡು ನಮ್ಮನೆಲ್ಲರೂ ಕೋಲ ತಂಬಿಲ ಮದ್ನ ಮಸಿರಿ ಆನಂದ ನಮ್ಮ ಕುಟುಂಬಗಳು ಸೇರುವ ಇಡೀ ಹಿಂದೂ ಸಮಾಜ ಸೇರೋಣಂದ ಇಂಚಿತ್ತಿನ ಒಂದು ಕಾರ್ಯಕ್ರಮ ಅವಡು ಮುಲ್ಪ ಇಡೀ ನಮ್ಮ ಇಡೀ ವಠಾರದಗಳು ಸೇರಿದು ಜಾತಿ ಮತ ಪಂಥ ಒಂದೇನ ಮಾತು ಬಿಡುದು ಈ ಕೇಸರಿ ಬಾವುಟದ ಇಡೀ ಆ ಮಾತು ಒಂಜಾವಡು
ದಾಯಕ್ಕೆ ಎಣ್ಣದಾಂಡ ಅಗಲಲ್ಪ ನಾವು ತೂಪ ಆಜಿ ಕಾಂಡೆ 6 ಗಂಟೆಗೆ ಲಕ್ಕದು ಆ ಬಾಲ್ಯನ ಕಡೆ ಉಡ್ಪೇರು ಒಡೆಗೆ ಮಸೀದಿಗೆ ಕುಡಂಜಿ 10 ಐತರ ದಾನಿ ಏರ್ಲ ಚರ್ಚ್ಗೆ ತಪ್ಪವ್ರೆ ಜಗನ್ನಾಥ ಆತು ಧಾರ್ಮಿಕ ಶಿಸ್ತುಲಿಲ್ಲ ನಮ್ಮನಲ್ಪ ಜೋಕಲ ಪರಿಸ್ಥಿತಿ ಎಂಚಕ್ಕೆ ಎಣ್ಣದಾಂಡ ಮರಣಂಜಿ ಗಡಿಗೆ ಪೋತಾವಲು ದೈವಲ್ಲ ಒಂಜಿ 10-15 ದೈವಲ್ನ ಮನೆ ಮಂಚವ ಮತ್ತೊಂಡು ಭೂತೋಲ ಮಲ್ಪನಾಗ ಅಲ್ಲ ದೈವ ಮಲ್ಪನಾಗ ಆಯ್ತು ಪುದಾರಿ ನಂದು ಗೊತ್ತು ಜಾಗ ಪಂಡ ಇಲ್ಲದಾಗಲ್ನ ಪರಿಸ್ಥಿತಿ ಇಂಚ ಉಂಡು ಆಗಲೇ ದೈವ ಅಲ್ಪ ನೇಮ್ ಪ್ಲೇಟ್ ತಿರ್ತಿರು ಪುದಾರಿ ಬರೇ ಬಾಡ್ದಿರು ದೈವವು ಈ ಇಂಚಿತ್ತು ನಾನು ಅಂಚಿನ ಸ್ಥಿತಿ ನಮ್ಮನಲ್ಪ ಅಂಚೆ ಅದು ಧಾರ್ಮಿಕದ ವಿಚಾರದ ಬಗ್ಗೆ ನಮ್ಮ ಕಾಳಜಿ ಇಚ್ಚಿ ನಮ್ಮ ಜೋಕಲಿಗೆ ಉಣೆಮುಟ್ಟ ಪರಿಸ್ಥಿತಿ ಕೇಳಿದಾಂಡ ಆಗಲು ಮೊಬೈಲ್ ವಾಟ್ಸಪ್ ಅದು ಬಿಸಿ ಆಗ್ತಾರೆ ಕೇಳಿದಾಂಡ ಇಲ್ಲ ಅಟೀಲ್ ಆಗಿ ಕೂಡಲೇ ಅಪ್ಪ ವಾಟ್ಸಪ್ ಮೆಸೇಜ್ ಮಲ್ಪೋಡು ದಯಮಾಡಿ ಲೆತ್ತಿನ ಏನು ವಾಟ್ಸಪ್ ಅಂಡ ಟಪ್ಪ ನೋಟಿಫಿಕೇಶನ್ ಬರ್ಪುಣ ಅಂಚೆ ಬರ್ಪೆ ಇಂಚಿತ್ತಿನ ಸ್ಥಿತಿ ಅಪಗಂಡ ಛತ್ರಪತಿ ಶಿವಾಜಿ ಮಹಾರಾಜರು ವಿವೇಕಾನಂದರು ಮೊಗಲೇ ಮಾದ ತಯಾರು ಮಲ್ದಿನಿ ಏರಿಕೆ ನಾನು ಶಾಲೆ ಭಾಷಣ ಗೊತ್ತು ಇಲ್ಲಿ ಅಡಿತಿನ ಅಪ್ಪೆಡ್ಲು ತಯಾರು ಮಲ್ತೀರಿ ಅಂಡ ನಮನ ಅಪ್ಪೆಡ್ಲು ಕಾಂಡ 7 ಬಯ್ಯ 10 ಮುಟ್ಟಾಗಲು ಸೀರಿಯಲ್ ಇಡು ಬಿಜಿ ಅಪ್ಪೇರು ಸೀರಿಯಲ್ ಎದುರಿಡ್ಬೋದು ಕುಲ್ಲಿಯರ್ನಾಂಡ ಬೊಕ್ಕಾಗಲಿ ಲಕ್ಕರ್ಲ ಬೊಕ್ಕ ಕಣ್ಣನಾಡ್ಲು ಮೀನು ಜಾಸ್ತಿ ಬಂಡ ಮೊಗಲು ಸೌಂಡ್ ಬೋದಂಗೆ ಗಿಡದ ಬರ್ಪೇರು ಬೊಕ್ಕ ಅಟೀಲ್ ಬುರತ್ತೆ ಕರೆಂಟುನೆ ಕೈಪು ಮಾತ ಕರೆಂಟುನೆ ಬೊಕ್ಕ ದಯಬಂಡ ಅವಳು ಬ್ರೇಕ್ ಹಿಡ್ದಾದನ ಬಿಡ್ತು ಹೋಗ್ಬೇರಾಗಲು ಮೊಗಲಿಗೆ ಒಂಜಿ ಈನಾಡಿ ಈನಾಡಂದು ಎಂಗೆಲ್ಲ ಮುರಣಿ ಎಲ್ಪ ಫೋನಾಗ ಒಂಜಿ ಇಲ್ಲದ ಬರಿಟ್ಟು ಮಾತ ಪಾತಿರೊಂದುಲ್ಲೇರು ರಡ್ಡು ಪರಬು ಲೊಟ್ಟ ಅದು ಅತಿ ಇನಿ ಪುನಃ ತೆಪ್ಪೇರಾಗೆ ಉಂಡು ಒಂಜಿ ಪರಬು ಯಾನ್ ಏರ್ ಸೈತಿರು ದೂಪುನು ಕಡೆಗೆ ನಾಲ್ ಪುಟ್ಟಗವ್ರನ್ನ ಅಪ್ಪೆ ಸೈತಿನಿಗೆ ಮೊಗಲೇ ಭಾರಿ ಮಂಡೆ వచ్చి ಯಾನ್ ಏರ್ ಐಜಿ ಗುಡಂಜಿ ಬರಬನ್ ನಿಜ ಮಹೇಶ್ ಬರಂದ ದೆಪ್ಪೇರಿ ಅಂತ ಕೂಡ ಮೊಗಲು ಇಲ್ಲ ಬರಿಟ್ಟು ಏರ ಸೈತಿರು ಏನು ನೋಡು ಆ ಬ್ರಹ್ಮಗಂಟು ಒಂಜಿ ಪರಬು ಬಂಜನಾಲಯಲ್ಲಿ ಅಂದವು ಅಬಾಣ ಇಂಚಿತ್ತಿನ ವಿಷಯಗಳನ್ನು ಮಾತ್ರ ನಮ್ಮ ಜನಗಳೇ ಬೋಡ ಒಂಜಿ ಪೊಡಿಂಜ ಪೊಲೀಸ್ ಸ್ಟೇಷನ್ ಬೋದು ಕಂಪ್ಲೇಂಟ್ ಕೊರ್ನಿಗೆ ಮುರಣಿ ಇನ್ನೇ ಪೊಲೀಸರೇ ಎನ್ನ ಇಲ್ಲಾಡ್ತಾನೆ ಪೂರ ತುಂಬವನ್ ಪೋಯರ ಇಲ್ಲ ಬಿಡ್ಚಾರ ಅತ್ತ ಟಿವಿ ಎಂಜಿ ಬಿಡ್ತು ಹೋಗ್ತೀರು ಟಿವಿ ಎಂಚ ಬಿಡ್ತು ಹೋಯ್ರಿ ಅತ್ತ ಟಿವಿ ಅಂತ ತಗೊಂಡಿತ್ತೆ ಅಂಚ ಅವನಂಜಿ ಬಿಡ್ತು ಹೋಯ್ರಿ ಏನದು ಅಂತಾರ ಬ್ರಹ್ಮಗಂಟು ಸೀರಿಯಲ್ದು ಅಂತೆ ಬ್ರಹ್ಮಗಂಟು ದೂನಾಗ ಮೇರ್ನ ಇಲ್ಲಾಡ್ತಾನೆ ಪೂರ ಗಂಟೆ ಕಟ್ಟಿದ್ನಲ್ಲ ಮೇರೆ ಗೊತ್ತಜ್ಜಿ ಅಂಚಾದು ಈ ಸೀರಿಯಲ್ ಹಿಡ್ದು ಒಂಚೂರು ಪಿದೆ ಬರ್ಕ ನಮ್ಮನ ಧಾರ್ಮಿಕ ವಿಚಾರನೂ ಒಂದು ಜಾತಿ ಇಲ್ಲದಾಗಲೇ ಜೋಕ್ಲೆ ಪನ್ಕ ರಾಮಾಯಣದಾದ ಮಹಾಭಾರತದಾದ ಇಲ್ಲೊಡಂಜಿ 4 ಭಜನೆ ಅವಂತನದು ಇಲ್ಲ ಇತ್ತ ಭಜನೆ ಮಲ್ಪರ ಬಂದು ಜೋಕಲ್ನ ತಾಲ ಅಪ್ಪೆಡ್ಲ ಒಯ್ತೇತನು ಇದೇನು ಕರಕೆರಿನ ಒಂದೊಂಜಿ ಮುಗ್ಯಾಡು ಅಂಚಾದು ಆ ಸೀರಿಯಲ್ ಹಿಡ್ದು ನಿಗಲಿದಾಲ ಭಾರಿ ಮಲ್ಲ ಮಟ್ಟ ಹಿಡ್ದಾಲ ಉಪದೇಶದ ತಿಕ್ಕುಜ ಒಂಜಿ ಈತು ಮಲ್ಲ ಒಂಜಿ 5 ರೂಪಾಯಿದ ಪಾವುಲಿದಾತ ಒಂಜಿ ಕುಂಕುಮದಿ ಒಂದು ರಾಕಿ ಕೈದಾಂತಿನ ರಾಕಿ ಬಾಡೋದು ಒಂಜಿ ಬರ್ಪುನವು ಅವೀನ ಇಲ್ಲಾಡು ಮಾಮಿ ಮರ್ಮಲೆಗೆ ಎಂಚ ನೆರಡು ಮರ್ಮಲೆಗೆ ಮಾಮಿ ಎಂಚ ನೆರಡು ಒರಿ ಒಂಜಂಜೆ ಟೈಮ್ ಬಿಡು ಮೂಜಿ ಬಿಡೋದಾಡ್ಲಿ ನಿಂಚ ಮೇಂಟೈನ್ ಮಲ್ಪೋಡು ಉನೇನು ಮಾತ ಬಂದು ಕೊರ್ರೆ ಸೀರಿಯಲ್ ನಮ್ಮನ ದೇಶಡು ಇತ್ತ ಪರಿಸ್ಥಿತಿ ಒಣೆ ಮುಟ್ಟಕ್ಕೆ ಏನಂದ ಮದ್ಮೇಡ್ದು ಜಾಸ್ತಿ ಡಿವೋರ್ಸ್ಗೂ ಜಾಸ್ತಿ ಪೋಂದುಲ್ಲೇರಿಗೆ ಜನಕ್ಕೂ ದುಂಬುದ ಕಾಲೋಡು ಮತ ಮೊಲುಲ್ಲೇ ರೆಡ ಮತ್ತೆ ತರ ಬರಂದನಗಳು ಮತ್ತೆ ಒಲ್ಲೇರಿ ಆಣ ಪೊಣ್ಣನ ತೂವರೆಜ್ಜಿ ಪೊಣ್ಣು ಆನನ ತೂವರೆಜ್ಜಿ ತಮ್ಮನೆಡ್ಲು ಪೋಯರು ಪೊದು ಮಲ್ತೊಂದು ಬತ್ತೇರ ಮದ್ಮೆ ಆಂಡಾಗಲು 10-15 ಪೆದ್ದದು ಎಲ್ಪ ಸ್ವಲ್ಪ ವರ್ಷ ಮುಟ್ಟ ಪೊರ್ಲುಡು ಜೀವನ ಮಲ್ತದು ಮಾತ ಕರೀದನು ಇತ್ತೆ ಅಂಚತ್ತು ಇತ್ತೆ ಆಣಿ ಏತು ಕಲ್ದೆ ಪೊಣ್ಣು ಏತು ಕಲ್ದಲು ಆಣನ ಮಾರ್ಕೇತು ಪೊಣ್ಣನ ಮಾರ್ಕೇತು ಉಂಬೆ ಏತು ಬೆನ್ಪೆ ಆಲಿ ಏತು ಬೆನ್ನುಲು ಕಲ್ಲರ್ ಎಂಚೊಂಡು ಹೈಟ್ ವೆಯ್ಟ್ ಪೂರಲ ತೂದು ಒಂಜಿ ನಿಘಂಟ ಒಟ್ಟ ಒಂಜಿ ತಿಂಗಳು ತುಂಬ ಆಗ್ಲಿ ಟ್ರಯಲ್ ಪೀರಿಯಡ್ ಬಿಡ್ರಂಡವ್ರ ಒಂದಣಿಕೆ ಅವಟಾಗ್ಲಿ ಅಂಚ ಪಾತೆರ್ದು ಮತ್ತೆ ಆ ಒಂದು ಆಯ್ಬೊಕ್ಕ ಮದ್ಮೆ ಅಲ್ಪನು ಮದ್ಮೆ ಮಲ್ತಿ ಬೊಕ್ಕ ಪರಿಸ್ಥಿತಿ ಒಣ ಮಟ್ಟಿಗೆ ಏನಂದ 5 ತಿಂಗಳು ಮದ್ಮೆಚ್ಚಿ ಕೆಲವರನ್ನ 1 ವರ್ಷ ಬತ್ತಿನಿಂದ ಪೇಪರ್ ಬರ್ಪುಂಡು ಇತ್ತೆ ತುಂಬದ ಮತ್ತ ಪಿಕ್ಚರ್ಲು ಮತ್ತ ಈ ಸತತ 3ನೇ ವಾರ ಸತತ 4ನೇ ವಾರ ಅಂಚತೆ ಮದ್ಮೆ 1 ವರ್ಷ ಆಗಿಡ್ಲೆ ಪೇಪರ್ ಬರ್ಪುಂಡು ಯಶಸ್ವಿ 1ನೇ ವರ್ಷ ವೈವಾಹಿಕ ಜೀವನ ಅಪಗಂಡ ಸಂಬಂಧಗಳು ಮಾತ ಭಾರಿ ಕಮ್ಮಿ ಅವನಿಲ್ಲ ಅಪ್ಪಮ್ಮನಗೊನ್ನೋದು ವೃದ್ಧಾಶ್ರಮ ಪಾಡಿನ ಪ್ರವೃತ್ತಿ ಜಾಸ್ತಿ ಅವನುಂಡು ಅಂಚಾದು ಉನ್ನದ ಬಗ್ಗೆ ಮಾತ ನಮ್ಮ ಜಾಗ್ರತೆ ಮಲ್ಪೋಡು ಅಪ್ಪಮ್ಮನ ವೃದ್ಧಾಶ್ರಮಕ್ಕೆ ದಾಯಪಾಡುವರಿಂದ ನಾನು ಕೆಲವು ವೇದಿಕೆ ಬಂಪೆ ದಾಯಪಾಡುವರಿಗೆ ಏನಂದ ಮನುಷ್ಯಗೆ ಬಾಲ್ಯ ಬಂದ್ಪುನ 2 ಸಲ ಬರ್ಪುಣಿಗೆ ಒಂಜಿ ಬಾಲ್ಯ ಪುಟದು 5 ವರ್ಷ ಮುಟ್ಟ ಈಗ ಬಾಲ್ಯನೇ ಐಕ ಹಠ ಚಲ ಜಾಸ್ತಿ ಪನ್ಯಕ್ಕೆ ಏನುಜಿ ಕೊರ್ನೆ ತಿನ್ಪುಜಿ ಬಾಲ್ಯಗೆ ಹಠ ಚಲ ಜಾಸ್ತಿ ಕುಡಂಜಿ ಬಾಲ್ಯ ನಮಕ್ ಕುಡಯಾಪು ಬರ್ಪುನ ಮನ್ನಗ ಪ್ರಾಯ ಬೋಯ್ಬೊಕ್ಕ ಅದಗಲ ಕೂಲಿ ಇತ್ತಿಜಿ ಇತ್ತೆಲ್ಲ ಕೂಲಿಜಿ ಕೂಲಿ ಬುರ ತಾಲಿ ಬೊಕ್ಕ ಬೊಕ್ಕ ಆಗಲು ಆ ಪ್ರಾಯ ಐನಗಲು ಎಂಚ ಬಣ್ಣ ಅಂತ ಹಠ ಚಲ ಜಾಸ್ತಿ ಅಗಲು ಪನ್ಯನೇ ಅವಡು ಜೋಕುಲು ಪನ್ಯಕ್ಕೆ ಏನು ಜೇರಿ ಕೊರ್ನೆ ತಿನ್ಪುಜೇರಿ ಆ ರಡ್ಡು ಪ್ರಾಯಳ್ಳ ಬೋಡಾಯಿಂದ ಅದಕ್ಕೆ ಹೇಳ ಜೋಕುಲ್ನ ಕಾಳಜಿಲ್ಲ ಅಪ್ಪಮ್ಮನ ಕಾಳಜಿಲ್ಲ ಎಲ್ಲಿ ಜೋಕುಲಿಗೆ ಅಪ್ಪಮ್ಮನ ಕಾಳಜಿ ಬೋಡು ಪ್ರಾಯ ಐನಗಲಿಗೆ ಜೋಕುಲ್ನ ಕಾಳಜಿ ಬೋಡು ನಮ್ಮ ಅಪ್ಪಮ್ಮಗೆ ಏನಾತ ಬಂಡ ಜೋಕುಲು ಹೊರೆ ಆತ 3 ವರ್ಷ ಹಣ್ಣು ನಡಪರ ಸುರುಮಲ್ತಿಗುಳ್ಳೆ ಕೊನೆಯರವಿನ LKG UKG ಕಿಂಡರ್ ಗಾರ್ಡನ್ ಅಂತ ಕೇರಂಚು ಅವು ಮಧ್ಯಾಹ್ನ 3:30 ಗಂಟೆ ಮುಟ್ಟ ಅಲ್ಪನೆ ಏರೇರ್ನಾಗ ಇಟ್ಟು ಆಯ್ಕೆ ಅಪ್ಪಮ್ಮ ಏರಂದ್ರೆ ಗೊತ್ತಜ್ಜಿ ಬಾಬಾ ಕೆಲವು ಜೋಕುಲೆ ಆ LKG UKG ದಾಯಾಗಿ ಜೋಕುಲ್ ನಮ್ಮ ಕಿರಿಕಿರಿ ಆಯ ಇಲ್ಲಾಡು ಪನ್ಯಗೇನು ಗೋಡೆ ಗೀಚಿ ಬಾಡು ಒಂದು ಕೊನದ ಅವಳು ಪಾಡ್ನು ಅವಾಡು ಆ ಜೋಕುಲು ಮಲ್ಲಾಯ ಒಕ್ಕ ಇನವಲ್ಪೇರು ನಿಗುಲೆಗೆ ಎಂಕುಲು ಅದಾ ಕಿರಿಕಿರಿ ಆತದ್ದ ಇತ್ತೆ ನಿಗುಲು ಎಂಕುಲೆ ಕಿರಿಕಿರಿ ಅವನಲ್ಲಿ ಬಂದು
ಅಗಲೆಗ್ಲ ಪ್ರಾಯ ಆಗ್ಬೇಕು ನಿಗುಲ್ನ ಮಾತಂತ ಕಿರಿಕಿರಿ ಮಲ್ಪರು ನಿಗುಲನ ಅಂಚಿ ವೃದ್ಧಾಶ್ರಮ ಪಾಡಿಯರು ಅಪಗಾಂಡ ಈ ದುಡ್ಡು ಅಹಂಕಾರೋಡು ನಮ್ಮನ್ನ ಸಂಬಂಧಲು ಮಾತ್ರ ಸಯ್ಯೊಂದಿಲ್ಲ ಹಿಂದೂ ಸಮಾಜ ನೆತ್ತ ಬಗ್ಗೆ ಒಂಚೂರು ಜಾಗೃತರಾವಡು ಪಕ್ಕ ಭಾರಿ ಮಲ್ಲ ಮಟ್ಟಡು ನಮ್ಮನ್ನ ಹಳ್ಳಿಲು ಮಾತ ಹಾಲ ಏನಿತ್ತು ಪೇಂಟೆಡ್ ಮಾತಂತೆ ಅಂತ ನಮ್ಮ ಜವನಿರಿಗಿತ್ತಂತೆ ಗಾಂಜಾ ಡ್ರಗ್ಸ್ ನೆತ್ತ ಮಾತ ಮರಲು ಸುರಾತುಂಡು ಹಳ್ಳಿಲ್ ನಂಚು ಬೋಣು ನಾಣ್ಣ ಬರೋಣ ಮಧ್ಯವರ್ಜನ ಶಿಬಿರೋಪಾಯ ಭಾಷಣಗೂ ದಾಲ 57 ಜನನ ಕನತು ಬಾಡ್ದರು ಒರಿಲ್ಲ 5 ಕಡದಿನ ಹೆಜ್ಜೆ ಪೂರ 20 25 30 ಮಗಳು ಪರಸರು ಮಲ್ಲಿನ ಹೋಲಿಗೆ ಎಣ್ಣ ಮೇಂದಿಲ್ಲೆಡು ದೊಂಪ ಮದ್ಮೆಗೆ 400 ಜನ ಆಪುನು ಮೇಂದಿಗೆ ದಾಲ 1,000 ಜನ ಲಾಪುನು ದಾಯಿಗೆ ಎಣ್ಣ ನಾಡ ಪರ್ರ ದಿಕ್ಕುಂಡೆ ಪುಟ್ಟಿನೇಗಿಲ ಬರೋಡು ಸೈತಿನೇಗು ಉಲೈಲೆಪ್ಪುನೇಗಿಲ ಬರೋಡು ಮದ್ಮೆಗಿಲ ಬರೋಡು ಮಾತೇಗಿಲ ಪರೋಡು ನಲ್ಪೋಡು ಮಗ್ಲೆ ಅವಾಗ ಈ ಸ್ಥಿತಿ ದಾಯಬತ್ತನಿಗೆ ಎಣ್ಣದಾಂಡ ಹಿಂದೂ ಸಮಾಜ ಪೋಬಂದಿಪ್ಪಿನ ರೀತಿ ಸರಿ ಇಜ್ಜ ನಮ್ಮನ ಸಂಸ್ಕೃತಿನ ಬಿಡೋಂದಿಲ್ಲ ನಮ್ಮ ಸಭ್ಯತೆಯನ್ನು ಬಿಡೋಂದಿಲ್ಲ ಮದ್ಮೆದಾನಿ ಕೈಕ್ ಪವಿತ್ರ ಕಟ್ಟದ ಭಟ್ರು ಕುಲ್ಲವೇರ್ ಹೋಮ ಕುಲ್ಲವೇರ್ ಲಾಜ ಹೋಮ ಕುಡಂಜಿ ಬೊಕ್ಕೊಂಜಿ ಸಪ್ತಶತಿ ಪೂರ್ವದೊಂಕವೇರ್ ದೇವರ ಅಗ್ನಿ ಸಾಕ್ಷಿ ಅದು ಒಂದಿನ ಭಟ್ರು ಬಂದು ಯಾ ಪೊನ್ನ ನಮ್ಮೇರ ಒಂಚೂರು ಅಂಚಿ ತಿರ್ಗದು ಕುಲ್ಲಲೆ ಮಾರ ಯಾರನ್ನ ಗಾಟಡಿ ಎಂಕು ಮೂಲು ಹೋಮ ದಿವರ ಬಿಟ್ಟು ದುಮ್ಮನಾಯಿ ಪುರ ಪಾಡೋದು ಪುರ ಒಂದು ಇಂಚಿನ ಮಾತ ಬೋಡ ನಮಕ್ ಅಂಚಾದು ನಮ್ಮನ ಮೂಲ ಸಂಸ್ಕೃತಿಗೆ ಕೂಡ ಪೋಡು ಮರಣಿ ಆಸ್ಟ್ರೇಲಿಯಾದವ್ರಿ ಡಾಕ್ಟರ್ ಎಂಕಲ್ ನಾವು ಇಂಟರ್ವ್ಯೂ ಬರ್ತೀರ 11 ಆಸ್ಟ್ರೇಲಿಯಾದ ಅಂಚಿನ ದೇಶದಲ್ಲಿ ಫ್ಯಾಮಿಲಿ ಸಿಸ್ಟಮ್ ಕುಟುಂಬ ಪದ್ಧತಿನ ಕೂಡ ಮಲ್ತೊಂದುಲ್ಲೇರು ಅಗಲ್ನಲ್ಪ ಲಿವಿಂಗ್ ರಿಲೇಶನ್ಶಿಪ್ ಮದ್ಮೆ ಬಂದ್ನಂಚಿನ ಕ್ರಮ ಇಜ್ಜಿ ಆಣು ಪೊಣ್ಣು ಒಟ್ಟುಗಾಯರು ಒಂಜಿ ಬಾಲೆನ ತಾಂಕುನ ಜವಾಬ್ದಾರಿ ಸರ್ಕಾರದನೆ ಅದಕ್ಕೆ ಒಂದು ಕಾರ್ಡ್ ಉಂಡು ಅಗಲೇ ಇದೊಂದು ದುಡ್ಡು ಬರ್ಪುಂಡು ಅಗುಲ್ ತಾಂಕುವೇರು ಅಂಡ್ ಅಗುಲ್ ಪನ್ನೊಂದುಲ್ಲೇರು ಇನ್ನು ಖಿನ್ನತೆ ಪ್ರಮಾಣ ಜಾಸ್ತಿ ಆವೊಂದುಂಡು ಆತ್ಮಹತ್ಯದ ಪ್ರಮಾಣ ಜಾಸ್ತಿ ಆವೊಂದುಂಡು ಜನಗಳಿಗೆ ಶಾಂತಿ ಇಜ್ಜಿ ನೆಮ್ಮದಿ ಇಜ್ಜಿ ಅಪಗಾಂಡ ನೆಕ್ ಪರಿಹಾರದಾದಕ್ಕೆ ಏನಂದ್ರೆ ಭಾರತೀಯ ಕುಟುಂಬ ಪದ್ಧತಿ ಎಂದು ಆಸ್ಟ್ರೇಲಿಯಾದಾಗಲು ಪನ್ನೊಂದುಲ್ಲೇರು ಅಗುಲು ನಮನವೇನೆ ಅನುಸರಣೆ ಮಲ್ತೊಂದುಲ್ಲೇರು ನಮ್ಮ ಅಗಲ್ನ ಮಾತ ಬಡ್ಚಾವನ್ನ ಮಾತ ನಮ್ಮ ದಿಂಜೊಂದು ನಂಚಾದು ದಯದೀದು ನೆತ್ತ ಬಗ್ಗೆ ಜಾಗೃತಿ ಮಲ್ಪುಗ ಆಯ್ನಾತ್ ಮಲ್ಲ ಮಟ್ಟಿಡು ನೆತ್ತ ಬಗ್ಗೆ ಜಾಗೃತಿ ಆವಡು ನಾಂಡ ನಮ್ಮ ಅಪ್ಪಾಡ್ಲು ಒಂದಾತ ಸಮಯನು ಜೋಕಲೆ ಕೊರಡು ಟಿವಿನ ಬಿಡ್ಲೆ ಸುರುಕು ಸೀರಿಯಲ್ಲೇನು ಬಿಡ್ಲೆ ನ್ಯೂಸ್ನ ಅಂತ ಹಿಡಿದು ಮುದ್ದು ಓಡಿಸಿ ಏನಾದ್ರು ನ್ಯೂಸ್ ಚಾನಲ್ ಇತ್ತೇನೆ ಬಂದ್ಬುನು ನ್ಯೂಸ್ನ ವಿನಿತು ವಾಡೆ ಮುರಾಣಿ ಒಂಜಿ ವಾರಡು ದಿಂಚಿ ಅಂಬಿ ಪೇಪರ್ ಕೊಡಿಗಡೆ ಅಂಬಿ ಟಿವಿ ಕೊಡಿಗಡೆ ಅಂಬಿ ಬುಂಡ ಅಂಬಿ ಇಂಚಿನಂದು ಬೊಕ್ಕುದನ ಅಂಬರೀಷಿಗೆ ಆಗ ಅಂಬಿನ ಪುನಗಳು ಒಂಜಿ ವಾರ ఆయన ಇಲ್ಲದಾಗಲೇ ಗೊತ್ತು ಜಾಯ ಪಾಪ ಕರ್ಲೊಟ್ಟೆ ಬುಡ್ಸೈತೀನಿ ಬರ್ದು ಅದೆಲ್ಲ ಮಾರಿಮಲ್ಲ ಸಾಧಕೆ ತಪ್ಪ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ನ ಲೆವೆಲ್ ಕೊನೋ ತೀರ ಏನು ಮುರಾಣಿ ಅಂಚಾದ ಟಿವಿ ಚಾನಲ್ ಅತನಾಂಡು ಈ ಸೀರಿಯಲ್ ಮೊಗಲು ಮಾತೆ ಸಮಾಜ ಗುದ್ದಾರಪ್ಪನ ದಾಲಜಿ ಆಗಲೇ TRP ಏರೋಡು ಆತೆ TRP ಏರೋಡು ನಾಂಡ ಎಂಜಿನ ಲೆವೆಲ್ ಪೇರಗುಲು ಆಯ್ ಪ್ರಿನ್ಸ್ ಇಂದವರ ಉಗ್ಗೆ ನೆಕ್ ಬೋರ್ವೆಲ್ಗೆ ಬೋರ್ದು ಮಿತ್ರದು ಬರೆಯೊಂದಿಲ್ಲೇರಿ ಪ್ರಿನ್ಸ್ ಬದುಕಿರುವ ಸಾಧ್ಯತೆ ಕಡಿಮೆ ಕೊಳೆತ ವಾಸನೆ ಬರುತ್ತಿದೆ ಎಂದು ತಿರ್ತಿರು ಪ್ರಿನ್ಸ್ ಅನ್ನು ಉಳಿಸಲು ಪ್ರಾರ್ಥಿಸಿ ನಮಗೆ ಮೆಸೇಜ್ ಮಾಡಿ ಇಂಚಿಡಿ ಅವಳು ಅಪ್ಪಮ್ಮೆ ಬಾಬು ಬುಲ್ತೊಂದಿಲ್ಲ ರಗ್ಲನ್ ತೋಜವನು ನಿಗಲಿಗೆ ಎಂಚ ಅನಿಸವನು ಬಾಬಾ ಬಾಲ ಅವಳು ಸೈದರು ಎಂಚ ಅನಿಸವನು ಅವಾಗ ಅಗಲು ಮಾತಾ ಮಲ್ಪುಂಡು ಆಯ್ಕೆ ಏನಂದಾಗ TRP ಅವಡಗಲಿ ಟಿವಿದಾಗಲು ಚಾನಲ್ದಾಗಲು ಪ್ರತಿ ಒಂಜಿಲ TRPಲು ಅಂಚಾದು ಆ ಟಿವಿ ಹಿಡಿದೊಂಚೂರು ಪಿದೆ ಬರ್ಕ ಸಾಮಾಜಿಕ ಜಾಲತಾಣಲು ಮಸ್ತ್ ಹಾಲಾತ ನಮ್ಮ ಜವನೇರಿ ಮತ ಗೊತ್ತುಂಡು ಸಾಮಾಜಿಕ ಜಾಲತಾಣಲು ಎಂಚಕ್ಕೆ ಏನಂದಾಂಡ ಇತ್ತ ಸಂಘಟನೆ ಇತ್ತ ಮೂಲಂಜಿ 4 ಕಂಬಬಾಡ್ರು ಜನ ಓಡು ಬಣ್ಣ ಮಗಳು ಎಲ್ಲ ತಿಕ್ಕುಜರು ವಾಟ್ಸಾಪ್ ಸಿಂಹ ಹುಲಿ ಬಾವುಟ ತೂ ಒಂದು ಮತ ಪೂರ ಸಂಘಟನೆಗಳು ವಾಟ್ಸಾಪ್ ಫೇಸ್ಬುಕ್ ಉಡಿ ಮರಣಿ ಗಾಡಿ ಇಂಚಿನ ಮೊಬೈಲ್ ತೊಗೊಂದುಲ್ಲೇ ಒಂಜಿ ಗ್ರೂಪ್ ಬತ್ತನು ಜೈ ಶ್ರೀರಾಮ್ ಮುಲ್ಪಾಡು ಪೆತ್ತಬೋಣು ಬತ್ತನೆ ಆಯ್ನ ವಂಡೆ ಒಡಿಬೋಡು ಸುರತ್ಕಲ್ಲ ಟೀಮ್ ಉದಾಕಿರು ವಾಟ್ಸಾಪ್ ಅವಳು ಪತ್ತಾಡು ಅಗುಲು ಪತ್ತಾಡು ಮೊಗಲು ಬಾಬುಜೇರಿ ಇರಲ್ಲ ಅವನು ಕುಡಂಜಿಗಾಡಿ ನಿಗುಲು ಇತ್ತೇನೆ ಇಮಿಡಿಯೇಟ್ಲಿ ಬೋಲೆ ಮೊಗಲು ಜೊತ್ತೊಂದು ಮಂದಿರದಲ್ಲ ಇಡು ಪೂರ ಅವಳು ಆಗೋದು ಕುದ್ರಲ್ಲಿ ಬೋದು ಮಾಸಾದ ಹಂಚಿಬೋಡ ಅಂಚಾದ ಮೊಗಲು ಹೋರಾಟಲು ಮಾತ್ರ ವಾಟ್ಸಾಪ್ ಫೇಸ್ಬುಕ್ ಸೀಮಿತ ಒಂದಿಲ್ಲ ಅಂಚಾದು ದುಮ್ಮಿ ಇಂಚೆದುಜಿ 1900 ಸಂಪತ್ರೆಡ್ಡಿ ಅಯೋಧ್ಯದ ರಾಮ ಜನ್ಮಭೂಮಿದ ಹೋರಾಟ ಅನಾಗ ಯಾನ ಐತ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ತೊಗೊಂಡು ಬರೋದಿಲ್ಲ ಒಂದು ಅಪ್ಪ ಬಂದ್ಬಿಡು ಯಾನು ಎನ್ನ ಜೋಕುಲ್ನ ಬಾಯಿಗೆ ತುಳಸಿ ನೀರು ಬಿಡ್ಪವಂದೆ ಬೈದೆ हम यहाँ पर पूरी बाजी खाने नहीं आए पुलिसों का गोली खाने आए हैं परबु बनबुन अल्प अंचिंद होराट अंचिंद किच्ची नितिक्को नमक वाजपेयी बनबेरी हिंदू तनमन हिंदू जीवन रग रग मेरा हिंदू परिचय मैं शंकर का वो क्रोधानल जगती को कर दे क्षार क्षार मैं डमरू की उन्मत्त हास जिसमें नचती भीषण संहार ಬಂದಿರು ಅಂಚಿಂದ ಹಿಂದುತ್ವದ ಆ ತೇಜಸ್ ಆ ಪ್ರಕಾರವಾಯಿನಂಚಿಂದ ಒಂದು ಹಿಂದುತ್ವ ಇನ್ನಿನ ಮಾಡಿದ ಆಯಗಿಜ್ಜಿಗೆ ಏನಂದ ನಮ್ಮನ ಚಟುವಟಿಕೆಯಲ್ಲಿ ಬೇತ ಆವೊಂದಿಲ್ಲ ನಮ್ಮನ ದಿನಕ್ಕೂ ನಮ್ಮ ಕೊರ್ಪುನಂಚಿನ ಸಮಯ ಸಂಘಟನೆ ಸಂಪರ್ಕಕ್ಕೂ ಕಡಿಮೆ ಆದ ಈ ಮೊಬೈಲ್ ವಾಟ್ಸಪ್ ಟಿವಿಗೆ ಜಾಸ್ತಿ ಆವೊಂದುಂಡು ಆಯ್ನದವರ ಒಂದಿನ ಆಯ್ನಾತ ನಮ್ಮ ಅರ್ಥ ಮಲ್ತನುಗ ನಮ್ಮನ ನಿಜವಾಯಿನ ಧ್ಯೇಯ ನಮ್ಮನ ಗುರು ಬೊಕ್ಕ ಗುರಿ ಸರಿ ಬೋಡ್ಗೆ ಅಂಚಾದ ಅವ್ರ ಅಡ್ಡವನ್ನು ಸರಿ ಮಲ್ಪುಗ ತಾಯಿ ಭಾರತಿ ಜಗದ್ದಾತ್ರಿ ಆಲಿ ಅಲ್ಲ ಅಲ್ಲಿ ಯಾಪಲ ಬಂಜೆ ಆತು ಜೋಲು ಅಲ್ಲ ಬಂಜಿಡು ಬಾರಿ ಮಲ್ಲ ಮಹಾಪುರುಷರು ಮಾತ ಬಿಡ್ದಿರಿ ಈ ಸಮಾಜದ ಯಾಪ ಒಂದು ದಾದಿ ದತ್ತದ ಪೌಡ ಅದಾಗ ಸರಿ ಮಲ್ಪರ ಎಂಚೆಂಚಿನ ವ್ಯವಸ್ಥೆ ಪೋಡ ಅಲ್ಲಿ ಮಲ್ತೊಂದು ಬೈದಲು
ಈ ನಮನ ಎದುರುಡು ನರೇಂದ್ರ ಮೋದಿ ನಂಚಿನ ಮಲ್ಲ ನಾಯಕತ್ವ ತೋಜೊಂದು ನಮಕ್ ನರೇಂದ್ರ ಮೋದಿ ಬಡ್ಚಿ ಯಾರು ಮರೆ ನೋಟ್ ಬ್ಯಾನ್ ಮಲ್ದಿರಂದು ಕೆಲವರು ಕೆರೆಯಲ್ಲಿ ಪೆಟ್ರೋಲ್ ಆಗಲು ಪೆಟ್ರೋಲೇ ಬರ್ಪೇರು ಅಂದೋಚಿನ ಕೆಲವು ಸಲ ಪೆಟ್ರೋಲ್ ಜಾಸ್ತಿ ಆದನ ಅಂಚಾದ ಆರು ಬಡ್ಚಿ ಇತ್ತೆ ಪೆಟ್ರೋಲ್ ಕಮ್ಮಿ ಆದ ನಿತ್ಯ ಬಾತಿರುಜೀರು ನರೇಂದ್ರ ಮೋದಿ ಬಡ್ಚಿನ ಅಂಡ ಬೊಕೆಯರು ರಾಹುಲ್ ಗಾಂಧಿಯ ಅತ್ತು ಲಾಲು ಪ್ರಸಾದ್ ಯಾದವ ಮಾಯಾವತಿಯ ಬೇತ ಒಂಜಿ ನಾಯಕತ್ವ ತೋಜಲ್ಲ ಎಂಕ್ಲಿಗೆ ಇನಿ ಇಡೀ ದೇಶದ ಎದುರುಡು ಒಂಜಿ ನಾಯಕತ್ವ ತೋಜು ನಮಗೆ ನರೇಂದ್ರ ಮೋದಿ ಮಾತ್ರ ಈ ಒಂದು ವಿವಾಹ ವೇದಿಕೆ ಬಂದ ಎಂಕ ಅರ್ಥಜಿ ಎಂಕ ಸಮಾಜದ ಬಗ್ಗೆ ಈ ದೇಶದ ಸರಿಯಾಗಿ ಒಂಜಿ ದಿಕ್ಕುಬೋಡು ಏನಂತ ದಿಕ್ಸೂಚಿ ಭಾಷಣ ಮಲ್ಪಲೆಂದು ಬಂತಾರೆ ಅಂಚಾದ ನರೇಂದ್ರ ಮೋದಿ ನಾನು ರಡ್ಡ ಅವಧಿಗಾಂಡಲ್ಲಿ ಈ ದೇಶದ ಅನಿವಾರ್ಯ ಅಂಚಾದ ಆರ್ನ ಕೈನ ಬಲಪಡಿಸೋನಂಚಿನ ಕೆಲಸ ಮಲ್ಪುಗ ರಾಷ್ಟ್ರೀಯತೆ ಹಿಂದುತ್ವದ ವಿಚಾರ ಬರ್ನಗ ನಮ್ಮನ ಕೌಟುಂಬಿಕ ವಿಚಾರ ಸಾಂಸಾರಿಕ ವಿಚಾರ ವ್ಯಾವಹಾರಿಕ ವಿಚಾರ ಒಂದೇನು ಮಾತ ಬಿಡ್ದು ನಮ್ಮ ಮಾತ ಸಂಘಟನೆ ಆಗ ಜಾತಿ ಮತ ಭೇದ ಬಿಡ್ದು ಈ ಭಗವದ್ವಜದಾಡಿಟಿ ಯಾವ ಹಿಂದೂ ಪಂಪನ ಗರ್ವಡು ಗರ್ಜಿಸವನಂಚಿನ ದಿನ ಬರಡು ಬನ್ನೊಂದು